ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಇದು ತುಳು ಸಿನಿಮಾಕ್ಕೆ 50ನೇ ವರ್ಷಾಚರಣೆ ಸಂದರ್ಭ. ಈ ಸಂದರ್ಭದಲ್ಲಿ ವಿಪೋರ್ ವಾಹಿನಿಯು ಇಡೀ ಒಂದು ತುಳು ಸಿನಿಮಾದ ಇತಿಹಾಸದ ಬಗ್ಗೆ ಒಂದು ಸರಣಿ ಸಂವಾದವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದು ಈ ಒಂದು ಸರಣಿಯಲ್ಲಿ 3ನೆಯ ಸರಣಿ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಿರಿಯ ಕಲಾ ನಿರ್ದೇಶಕರಾಗಿರುವಂಥ ತಮ್ಮ ಲಕ್ಷ್ಮಣ ಅವರಿದ್ದಾರೆ. ಜೊತೆಗೆ ಹಿರಿಯ ನಟ ಮತ್ತು ರಂಗಭೂಮಿ ಮತ್ತು ತುಳು ಸಿನಿಮಾ ರಂಗ ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಕಳೆದ ಸುಮಾರು 6 ದಶಕಗಳಿಂದ ಕಳೆದ ಸುಮಾರು 4 ದಶಕಗಳಿಂದ ತೊಡಗಿಸಿಕೊಂಡಿರುವಂಥ ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಈ ಒಂದು ಇಬ್ಬರು ಕಲಾವಿದರನ್ನು ಮತ್ತು ನಿರ್ದೇಶಕರನ್ನು ಒಂದು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ನಿಮಗೂ ಕೂಡ ಎಸ್, ಇದು ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು ಕನ್ನಡ ಜೊತೆಗೆ ತುಳು ಜೊತೆಗೆ ಅವರು ಉದ್ಯೋಗಿಯಾಗಿ ಮಂಗಳೂರಿನ ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿ ವೃತ್ತಿ ಬ್ಯಾಂಕರ್ ಆದರೂ ಕೂಡ ಅವರ ಪ್ರವೃತ್ತಿ ಅದು ರಂಗಭೂಮಿ ಮತ್ತು ಸಿನಿಮಾ. ಸೊ ತಮ್ಮ ಲಕ್ಷ್ಮಣ್ ಅವರು ಯಾವತ್ತಿಗೆ ಕೂಡ ಏನು ಈ ಒಂದು ತುಳು ಮತ್ತು ತುಳು ಸಿನಿಮಾ ಮತ್ತು ತುಳು ರಂಗಭೂಮಿಯ ಬಗ್ಗೆ ಒಂಥರ ವಿಶ್ವಕೋಶ ಇದ್ದಾಗೆ ಎಲ್ಲ ಮಾಹಿತಿಗಳನ್ನು ಅವರು ಅದನ್ನು ಅಧಿಕೃತವಾಗಿ ಕಲೆ ಹಾಕಿರುವರು. ತುಳು ಸಿನಿಮಾ ರಂಗಕ್ಕೆ ಬಂದಾಗ ಕೂಡ ತುಳು ಸಿನಿಮಾದ ಬಗ್ಗೆ ಏನು ಚಲನಚಿತ್ರ ಅಕಾಡೆಮಿಯೇ ಅವರ ಒಂದು ಪುಸ್ತಕವನ್ನು ಪ್ರಕಟಿಸಿದೆ, ತುಳು ಸುವರ್ಣ ಚಿತ್ರಗಳು. ಸೊ ಇವಾಗ ಹೊಸದಾಗಿ ಅವರು ಮತ್ತೆ ಸಂಪೂರ್ಣ ಈ ಒಂದು ತುಳು ಸಿನಿಮಾದ ಬಗ್ಗೆ ಹೊಸದೊಂದು ಸಮಗ್ರವಾದಂಥ ಒಂದು ಗ್ರಂಥವನ್ನು ಕೂಡ ಪ್ರಕಟಿಸ್ತಾ ಇದ್ದಾರೆ. ಒಂದು ವೇಳೆ ವೀಕ್ಷಕರಲ್ಲಿ ಕೂಡ ನಾನು ಕೇಳುವಂಥದ್ದು, ನಿಮ್ಮಲ್ಲಿ ಏನಾದರೂ ಹಳೆ ಕಾಲದ ತುಳು ಸಿನಿಮಾದ ಬಗ್ಗೆ ಮಾಹಿತಿಗಳು, ದಾಖಲೆಗಳು ಅಥವಾ ಚಿತ್ರಗಳು, ಆಲ್ಬಮ್ಗಳಿದ್ದರೆ ನೀವು ಕಳುಹಿಸಿಕೊಟ್ರೆ ಖಂಡಿತವಾಗಿಯೂ ತಮ್ಮ ಲಕ್ಷ್ಮಣ ಅವರು ಈ ಒಂದು ಮಾಹಿತಿಯನ್ನು ಕೂಡ ಅವರ ಈ ಒಂದು ಹೊಸ ಗ್ರಂಥದಲ್ಲಿ ಸೇರಿಸಿಕೊಳ್ಳಿಕ್ಕೆ ಇದ್ದಾರೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ವೀಕ್ಷಕರಿಗೆ ನಾವು ಮೊದಲ 2 ಸರಣಿಯ ಸಂದರ್ಭದಲ್ಲಿ ಮಾತನಾಡುವಾಗ ತುಳುವಿನ ಮೊದಲ ಸಿನಿಮಾ ಎನ್ನ ತಂಗಡಿ, ದಾರ್ಯದ ಬುಡದಿಯಿಂದ ಆರಂಭಿಸಿ ಅನಂತರ ಏನು ಪಗೆ ತಪ್ಪಗೆ, ಆಮೇಲೆ ಬಿಸತ್ತಿ ಬಾಬು, ಕೋಟಿ ಚೆನ್ನಯ್ಯ, ಕಾಸುದಾಯಿ ಕಂಡನಿ, ಉಡಲ್ದ ತುಡರು, ಯಾನು ಸನ್ಯಾಸಿ ಆಪೆ, ಬಯ್ಯ ಮಲ್ಲಿಗೆ, ಏರು ಮಲ್ತಿನ ತಪ್ಪು, ಸಾವಿರಡೊರ್ತಿ ಸಾವಿತ್ರಿ, ಆಮೇಲೆ ನ್ಯಾಯಗಾದ್ ಜಿಂದಾಬಾದ್, ತುಳುನಾಡ ಸಿರಿ, ಸಂಗಮ ಸಾಕ್ಷಿ, ನ್ಯಾಯಗಾದ್ ಎನ್ನ ಬದುಕು, ಇಷ್ಟು ಆಮೇಲೆ ಬಳ್ಳಿದೋಟ ಮತ್ತು ಕರಿಯಣಿ ಕಟ್ಟಂದಿ ಕಂಡನಿ, ಇಷ್ಟು ಸಿನಿಮಾಗಳ ಬಗ್ಗೆ ಮಾತಾಡಿದ್ದೇವೆ. ಮೊದಲ ಸರಣಿಯಲ್ಲಿ ತಮ್ಮ ಲಕ್ಷ್ಮಣ್ ಅವರು ಮತ್ತು ಹಿರಿಯ ನಾಟಕಕಾರ ಬಯ್ಯಮಲ್ಲಿಗೆ ಸಿನಿಮಾ ಮತ್ತು ನಾಟಕವನ್ನು ಮಾಡಿದಂಥ ಡಾಕ್ಟರ್ ಸಂಜೀವ ದಂಡಕೇರಿ ಅವರಿದ್ದರು. 2ನೇ ಸರಣಿಯಲ್ಲಿ ತಮ್ಮ ಲಕ್ಷ್ಮಣ್ ಅವರು ವಿವರವನ್ನು ಕೊಟ್ಟಿದ್ದಾರೆ. ಇವತ್ತಿನ ಈ ಒಂದು 3ನೆಯ ಸರಣಿ ಸಂದರ್ಭದಲ್ಲಿ ತಮ್ಮ ಲಕ್ಷ್ಮಣ್ ಅವರು ಮತ್ತು ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು ತುಳು ಸಿನಿಮಾದ ಬೆಳವಣಿಗೆಗಳ ಬಗ್ಗೆ ಮಾತನಾಡಲಿಕ್ಕೆ ಇದ್ದಾರೆ. ನಾವು ಮೊದಲ 2 ಸರಣಿಯಲ್ಲಿ ತುಳುವಿನ ಮೊದಲ ನಾಟಕ, ಆಮೇಲೆ ಅನೇಕ ಹೊಸ ದಿಗ್ಗಜರುಗಳು, ಅದು ವಿಶ್ವಕುಮಾರ್ ಇರ್ಬೋದು ಅಥವಾ KN ಟೇಲರ್ ಅವರು ಇರ್ಬೋದು ಅಥವಾ ಏನು ಜಯಮಾಲ ಅವರು ಕನ್ನಡ ಏನು ತುಳು ಸಿನಿಮಾ ರಂಗಕ್ಕೆ ಬಂದದ್ದು, ಕಲ್ಪನಾ ಅವರು ತುಳು ಸಿನಿಮಾ ರಂಗಕ್ಕೆ ಬಂದದ್ದನ್ನು ನಾವು ಮಾತನಾಡಿದ್ದೇವೆ. ಆಮೇಲೆ ಬೇರೆ ಬೇರೆ ಬೆಳವಣಿಗೆಗಳು ಹೊಸ ಹಂತಕ್ಕೆ, ಅದು ಟೆಕ್ನಿಕ್ ಆಗಿರ್ಬೋದು ಅಥವಾ ಒಟ್ಟು ಹೊಸ ಬೆಳವಣಿಗೆ ಮತ್ತು ಆ ಕಾಲದ ತಂತ್ರಜ್ಞಾನಕ್ಕೆ ಪ್ರವೇಶ ಪಡೆದ ವಿಚಾರಗಳನ್ನು ಈ 2 ಸರಣಿಯಲ್ಲಿ ಮಾತನಾಡಿದ್ದೇವೆ. ಎಸ್, ನಾವು ಕೊನೆಯದಾಗಿ ಮಾತನಾಡಿದಂಥದ್ದು ಕರಿಯಣಿ ಕಟ್ಟಂದಿ ಕಂಡನಿ, ಅದು ತುಳುವಿನ ಮೊದಲ ಕಲರ್ ಸಿನಿಮಾ. ಎಸ್, ಅಲ್ಲಿ ತನಕ ನಾವು ಮಾತಾಡಿದ್ದೇವೆ. ನಾನು ಇವತ್ತು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಭಾಗ್ಯವಂತಿದಿ ಸಿನಿಮಾ ಇದೆ, ಬದುಕೆರೆ ಬುಡ್ಲೆ, ದಾರಿದ ಸೀರೆ, ಆಮೇಲೆ ರಾತ್ರಿ ಪಗೆಲು, ಪೆಟ್ಟಾಯಿ ಪಿಲಿ, ಬದುಕುಂಜಿ ಕಬಿತೆ, ಸತ್ಯಬೋಲುಂಡು, ಬಂಗಾರ ಪಟ್ಲೇರ್, ಬಹುಶಃ ಇಷ್ಟು ಸಿನಿಮಾಗಳನ್ನು ನಾವಿವತ್ತು ಮಾತಾಡ್ಬೋದು. ಬಂಗಾರ ಪಟ್ಲೇರ್ ತುಳುವಿನ 25ನೇ ಸಿನಿಮಾ. ಎಸ್, ನಾವೀಗ ತಮ್ಮ ಲಕ್ಷ್ಮಣ್ ಸರ್ 18ನೇ ಸಿನಿಮಾ ಭಾಗ್ಯವಂತಿದಿ, ನೀವು ಮೊನ್ನೆ ಮಾತಾಡಿದ್ರಿ. ಕರಿಯಣಿ ಕಟ್ಟಂದಿ ಕಂಡನಿ 17ನೇ ಸಿನಿಮಾ, ಅದು ನೀವು ಹೇಳಿದಾಗೆ ತುಳುವಿನ ಮೊದಲ ಕಲರ್ ಸಿನಿಮಾ. ಎಸ್, ನಾವೀಗ 18ನೇ ಸಿನಿಮಾಕ್ಕೆ ಬರುವಾಗ ಭಾಗ್ಯವಂತಿದಿ. ಈ ಭಾಗ್ಯವಂತಿದಿ ಸಿನಿಮಾದ ಬಗ್ಗೆ. ಭಾಗ್ಯವಂತಿದಿ ಸಿನಿಮಾ KN ಟೇಲರ್ದು ಕಣ್ಣನಿ ಬಡಿದಿ ಅಂತ ಇದ್ದದನ್ನು ಭಾಗ್ಯವಂತಿದಿ ಮಾಡಿದ್ದು. ಕಂಡನಿ ಬಡಿದಿ ಅಂತ ನಾಟಕವನ್ನು, ಅದು ಬಹಳ ಒಳ್ಳೆ ಪ್ರಸಿದ್ಧ ನಾಟಕ. ಅದಕ್ಕೆ ಹೊಸಬರಾಗಿ ಸದಾಶಿವ ಸಾಲಿಯನ್ ತುಳು ಸಿನಿಮಾ ರಂಗಕ್ಕೆ ಬರ್ತಾರೆ. ಆಮೇಲೆ ಸದಾಶಿವ ಸಾಲಿಯನ್ ಅವರು ಒಂದು ಒಳ್ಳೆ ದಷ್ಟಪುಷ್ಟ ಯುವಕ. ಆಮೇಲೆ ಆವಾಗ ಅಲ್ಲಿ ಈ ಭಾಗ್ಯವಂತಿದಿ ಸುಮಿತ್ರಾ ಅಂತ ಒಂದು ಕನ್ನಡದ ನಟರು ಆ ಸಿನಿಮಾಕ್ಕೆ ಬರ್ತಾರೆ. ಇದು ಟಿ.ಎ. ಶ್ರೀನಿವಾಸರ ನಿರ್ಮಾಣದ ಮೊದಲ ಚಿತ್ರ. ಅವರದೇ ವಿತರಣೆ ಮಾಡ್ತಾ ಇದ್ರು, ಅವರು ನಿರ್ಮಿತ ಆ ಹೆಸರಲ್ಲಿ ಇದು ಮಾಡಿದ್ರು. ಆಮೇಲೆ
ಅದೇ ನೋಡಿ, ಲೀಲಾವತಿ, ಕಲ್ಪನಾ, ಪಂಡರಿಬಾಯಿ ಇವರೆಲ್ಲ ಬಂದ ನಂತರ ಈಗ ಸುಮಿತ್ರಾ ಬರ್ತಾರೆ. ಇದು ತುಳು ಸಿನಿಮಾ ರಂಗಕ್ಕೆ ಸುಮಿತ್ರಾ ಅವರು ಎಂಟ್ರಿ ಕೊಟ್ಟಂತ ಸಿನಿಮಾ, ಸದಾಶಿವ ಸಾಲಿಯಾನ್ ಅವರು ಎಂಟ್ರಿ ಕೊಟ್ಟಂತ ಸಿನಿಮಾ, ಮತ್ತು ತುಳುವಿದ್ದೆ ಆ ತನಕದ ಏನು ವಿತರಕರಾಗಿದ್ದಂತ ಶ್ರೀನಿವಾಸರಾವ್ ಅವರು ನಿರ್ಮಾಣ ಮಾಡಿದಂತ ಸಿನಿಮಾ. ಮತ್ತೊಂದು ವಿಶೇಷತೆ ನೋಡಿ, ಇದು ಸಂಪೂರ್ಣವಾಗಿ ಬ್ಯಾಂಗ್ಳೂರಲ್ಲಿ ಚಿತ್ರೀಕರಣವಾದ ಸಿನಿಮಾ. ನಾವು ನೋಡಿ ಬೆಂಗಳೂರಲ್ಲಿ ಚಿತ್ರೀಕರಣವಾದ ಸಿನಿಮಾ. ಈಗ ಮಂಗಳೂರಿಂದ ನಾವು ಬ್ಯಾಂಗ್ಳೂರಿಗೆ ಹೋದೆವು ತುಳು ಚಿತ್ರ ನೋಡಿ ಎಷ್ಟು ಇದೆ. ಅಲ್ಲದೆ ಇದಕ್ಕೆ ರಾಮ್ ಶೆಟ್ಟಿ ಅವರು ತುಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಸಿನಿಮಾ. ರಾಮ್ ಶೆಟ್ಟಿ ಅವರು, ಈ ರಾಮ್ ಶೆಟ್ಟಿ ಅವರು ಭಾಗ್ಯವಂತಿದಿ ಸಿನಿಮಾ ನೋಡಿದ ಮೇಲೆ, KN ಟೇಲರ್ ನಾಟಕ, ಅವರ ಇಲ್ಲಿಯ ಎಲ್ಲ ಸಿನಿಮಾಗಳನ್ನೆಲ್ಲ ನೋಡಿದ ಮೇಲೆ, ರಾಮ್ ಶೆಟ್ಟಿ ಅವರು ಬಾಂಬೆಯಲ್ಲಿ ಹಿಂದಿಯಲ್ಲಿ ಬಹಳಷ್ಟು ಫೇಮಸ್. ಅವರು ನಮ್ಮ ತಾಯಿ ಭಾಷೆ ನೋಡಿ, ನಮ್ಮ ನೆಲದ ಭಾಷೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರು ಎಂಟ್ರಿ ಕೊಡ್ತಾರೆ. ಅದರ ನೆಕ್ಸ್ಟ್ ಯಾವ್ದು ಸಿನಿಮಾದೆ? ನೆಕ್ಸ್ಟ್ ಬದುಕೆರೆ ಬುಡ್ಲೆ ಇದೆ ಸರ್, ಬದುಕೆರೆ ಬುಡ್ಲೆ ಇದೆ. ನಂತರ ದಾರದಿ ಸೀರೆ ಬರುತ್ತೆ. ಬದುಕೆರೆ ಬುಡ್ಲೆ ಸಿನಿಮಾ ರಾಮ್ ಶೆಟ್ಟಿ ಅವರು, ಆರೂರು ಪಟ್ಟಾಭಿ ಅವರು ಮಾಡಿದ್ರು. ಅದರಲ್ಲಿ ಲೀಲಾವತಿಯರು ಆಕ್ಟ್ ಮಾಡಿದ್ದಾರೆ, ಮತ್ತೆ ಪ್ರಮೀಳಾ ಜೋಶಾಯಿ ಅವರು ಇದೇ ಸದಾಶಿವ ಸಾಲಿಯಾನ್ ಅದರಲ್ಲಿದ್ದಾರೆ. ಆದ್ದರಿಂದ ರಾಮ್ ಶೆಟ್ಟಿ ಅವರು ತುಳು ಸಿನಿಮಾ ಮಾಡಿದ ಮೊದಲ ಸಿನಿಮಾ. ಅಲ್ಲದೆ ಈಗ ನಾವು ಕಲ್ಲರಲ್ಲಿ ಕರಿಯಾಣಿ ಕಟ್ಟಂದಿ ಕಂಡನೆ ವರ್ಣಚಿತ್ರ ಅವರೋ ಕಲ್ಲರ್ ಇತ್ತು, ಇದು ಈಸ್ಟ್ಮನ್ ಕಲ್ಲರ್. ಅದರಲ್ಲಿ ಒಂದು ಕಲ್ಲರ್ ಅಲ್ಲಿ ಒಂದು ಅಪ್ಗ್ರೇಡ್, ಹೌದು, ಒಳ್ಳೆ ಹೆಸರು ಹಿಂದಿ ಪಿಕ್ಚರ್ ಎಲ್ಲ ಈಸ್ಟ್ಮನ್ ಕಲ್ಲರ್ ಅಂತ. ನೋಡಿದೆ ನಮ್ಮ ತುಳು ಚಿತ್ರರಂಗ ನೋಡಿ ಹೇಗೆ ಹಂತ ಹಂತವಾಗಿ ಬೆಳೆದು ಬರ್ತದೆ. ಈ ಬದುಕರೆ ಬುಡ್ಲೆ ಸಿನಿಮಾದಲ್ಲಿ ಇವರು ಹೌದು ಇವರು ಮಾಡಿದ್ದಾರೆ. ಆವಾಗ ಪ್ರಚಾರಕ್ಕೆಲ್ಲ ನಾನು ಸುಧಾಕರ್ ರಾವ್ ಪೇಜಾವರ್ ಅಂತ ಇದ್ರು, ಅವರು ಇಲ್ಲಿ ನವಭಾರತದಲ್ಲಿದ್ದರು. ಅವರು ವಿನ್ಯಾಸ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಮೂಲಕ ನಾವು ಅದಕ್ಕೆ ಪ್ರಚಾರ ಅದರ ಎಲ್ಲ ಪ್ರಚಾರವನ್ನು ನಾವೇ. ಏನು ನೆನಪಿಸ್ಕೊಳ್ತೀರಿ ಸರ್ ಆ ಕಾಲದ ಒಂದು ಪ್ರಚಾರದ ವಿಚಾರಕ್ಕೆ ಬರುವುದಾದ್ರೆ? ಅದಾದರೆ ತುಳು ಭಾಷೆಯ ಚಲನಚಿತ್ರ ಬಂದ ಕೂಡಲೇ ಪತ್ರಿಕೆಗಳ ಬಹಳಷ್ಟು ಮುಖ್ಯ. ನವಭಾರತ ಇತ್ತು ಆವಾಗ. ನವಭಾರತ ಜೀವನಾಡಿ ಅಂತ ಹೇಳಿದ್ರೆ ನವಭಾರತ. ಆಮೇಲೆ ಉದಯವಾಣಿ. ನಾವು ಇಲ್ಲಿ ಕಂಡುಕೊಂಡಂತಹ ಈ ಸಿನಿಮಾ ರಂಗವೇ ಬೇರೆ, ಈ ಒಂದು ರಂಗವೇ ಬೇರೆ. ಯಾಕಂದ್ರೆ ರಾಮ್ ಶೆಟ್ಟಿ ಅವರು ಬಾಂಬೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವರು ಎಲ್ಲ ದೊಡ್ಡ ಹೆಸರು ಮಾಡಿದವರು. ಅಲ್ಲಿ ಆ ಟೆಕ್ನಿಕ್ ಅನ್ನೆಲ್ಲ ತಂದು ಈ ತುಳು ಒಂದು ಸಿನಿಮಾಕ್ಕೆ ಅವರು ದಾರಿ ಎರೆದಿದ್ದಾರೆ. ಅದರಲ್ಲಿ ಅಂದ್ರೆ ಹಿಂದಿ ಉಷಾ ಮಂಗೇಶ್ಕರ್, ನಾರಾಯಣ್ ನಾಯ್ಡು ಹಿಂದಿಯ ಸಿನಿಮಾದು ಎಲ್ಲ ತುಳು ಚಿತ್ರಕ್ಕೆ ಎಂಟ್ರಿ ಕೊಟ್ಟವರು. ಅವರು ಅವರಿಂದ ಹಾಡಿಸಿದ್ದು ಉಪ್ಪು ನೋಡಿ, ಅವರು ಅಲ್ಲಿಂದ ಉಪ್ಪು ನೀರು ಇದು ನುಪ್ಪು ಕುರ್ಪಿನ ಈ ಹಾಡು ಪುತ್ತೂರು ನರಸಿಂಹ ನಾಯ್ಕ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟ ಸಿನಿಮಾ ಬದುಕರೆ ಬುಡ್ಲೆಯಲ್ಲಿ. ಅಲ್ಲಿಂದ ನೋಡಿ ಒಬ್ಬ ಫೇಮಸ್ ಹಿನ್ನೆಲೆ ಗಾಯಕ ಆದ್ರು. ಅದರಿಂದ ಒಬ್ಬೊಬ್ಬರಿಗೆ ಅವಕಾಶಗಳು ಸಿನಿಮಾ ರಂಗದಲ್ಲಿ ಬರ್ತವೆ. ನರಸಿಂಹ ನಾಯ್ಕ ಅವರಿಗೆ ಕೂಡ ಒಂದು ಒಳ್ಳೆ ಹೆಸರು ಬರಲಿಕ್ಕೆ ಈ ಒಂದು ಸಿನಿಮಾ ನಾಂದಿ ಆಡಿತ್ತು. ಮತ್ತೆ ಒಂದು ನನಗೆ ನೋಡಿದ ಹಾಗೆ ಒಂದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಸ್ಪೀಡ್ ಕಂಡಿತು ನನಗೆ. ಅಂದ್ರೆ ಉಳಿದ ಒಂದು ಸಿನಿಮಾಗಳಿಗಿಂತ ಸ್ವಲ್ಪ ಸ್ಪೀಡ್ ಈ ಬದುಕರ ಬುಡ್ಲೆಯಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ ಒಂದು ಇದು ಸ್ಪೀಡ್, ಅಂದ್ರೆ ಓಟ ಸಿನಿಮಾಗಳು ಒಂಥರ ಸ್ಲೋ ಮೂವ್ ಆಗಿದ್ರೆ ಸ್ವಲ್ಪ ಓಟ ಜಾಸ್ತಿ ಇದರಲ್ಲಿ. ಅಂದ್ರೆ ಅವರು ಆ ಬಾಂಬೆ ಇಂಡಸ್ಟ್ರಿಯಲ್ಲಿ ಅಷ್ಟು ಪಳಗಿದವರಾದ್ರಿಂದ ಇಲ್ಲಿ ಅದನ್ನ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ಆನಂತರ ಬರುವಂತದ್ದು ರಾತ್ರಿ ಪಗೆಲು ಸರ್. ಇದು ದಾರದ ಸೀರೆ ಬರುತ್ತೆ. 20ನೇ ಸಿನಿಮಾವಾಗಿ ದಾರದ ಸೀರೆ ಅದು ಇವರೇ ರಾಮ್ ಶೆಟ್ಟಿ ಅವರು ಮಾಡಿದ್ದು. ಮಚೇಂದ್ರನಾಥ್ ಪಾಂಡೇಶ್ವರ ನಾಟಕ. ಮಚೇಂದ್ರನಾಥ್ ಪಾಂಡೇಶ್ವರ ಅವರ ನಾಟಕವನ್ನು ಅನ್ನುವಂತ ನಾಟಕ. ಈಗ ಸಂಜಯ್ ದಂಡಕೇರಿ, ಸೀತಾರಾಮ್ ಕುಲಾಲ್, ಈಗ ಒಬ್ಬೊಬ್ಬರು ವಿಶುಕುಮಾರ್ ಬಂದಾಗೆ ಮಚೇಂದ್ರನಾಥ್ ಅವರ ನಾಟಕ ಪುರ್ತುಕಂತಂಡು ಅಲ್ಲಿ ಬಂತು. ಅದನ್ನು ರಾಮ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದ್ರು. ಇಲ್ಲಿ ಬದುಕರೆ ಬುಡ್ಲೆ ಆರೂರು ಪಟ್ಟಾಭಿ ಅವರು ಮಾಡಿದ್ರು. ಈಗ ನಿರ್ದೇಶಕ ಸ್ಥಾನಕ್ಕೆ ರಾಮ್ ಶೆಟ್ಟಿ ಅವರು ಭರ್ತಿಯಾದ್ರು. ಅಲ್ಲಿ ಬದುಕೆರೆ ಬುಡ್ಲೆಗೆ ಇವರು ಸಾಹಿತಿಯಾಗಿದ್ರು. ಯಾರು? ನಮ್ಮ ಮಚೇಂದ್ರನಾಥ್ ಪಾಂಡೇಶ್ವರ ಸಾಹಿತಿಯಾಗಿದ್ರು. ಮತ್ತೆ ಅವರ ಅವರದೇ ನಾಟಕವನ್ನ ಅವರು ಸಿನಿಮಾಗೆ ಮಾಡಿದ್ರು. ಅದರಲ್ಲಿ ಪ್ರಮೀಳಾ ಜೋಶಿ ಅದರಲ್ಲಿ ಮಾಡಿದ್ರು. ಯಾವುದು? ದಾರದ ಸೀರೆಯಲ್ಲಿ. ಆ ದಾರದ ಸೀರೆಯಲ್ಲಿ ನನ್ನ ಒಂದು ಸಿನಿಮಾಕ್ಕೆ ಎಂಟ್ರಿ ಅಲ್ಲಿಂದಲೇ ಅಂತ ಹೇಳ್ಬಹುದು. ಹೌದು, ನಾನಂದ್ರೆ ಪಾತ್ರ ಮಾಡಿರ್ಲಿಲ್ಲ. ಅದರಲ್ಲಿ ರಾಮ್ ಶೆಟ್ಟಿ ಅವರಿಗೆ ಧ್ವನಿ ಕೊಟ್ಟದ್ದು ನಾನು. ಅದರಲ್ಲಿ ರಾಮ್ ಶೆಟ್ಟಿ ಅವರಿಗೆ ಮಾತ್ರ ಅಲ್ಲ, ಅದರಲ್ಲಿ ಸುರೇಶ್ ದೇವಾಡಿಗ ಅಂತ ಒಬ್ರು ವಿಲನ್.
ಆ ವಿಲನಿಗೂ ಕೂಡ ನಾನು ವಾಯ್ಸ್ ಬದಲಾಯಿಸಿ ನಾನು ವಿಲನ್ ವಾಯ್ಸ್ ಕೊಟ್ಟಿದ್ದೇನೆ. ಅದರಲ್ಲಿ 2 ಪಾತ್ರಗಳು ಒಮ್ಮೊಮ್ಮೆ ಘರ್ಷಣೆ ಆಗುವಂತ ಇದೆ. ಅದು ಬಹಳ ಒಂದು ಚಾಕಚಕ್ಯತೆಯಿಂದ ನನ್ನ ಹತ್ರ ಅದನ್ನು ಕೂಡ ಮಾಡಿಸಿದ್ರು ಅವರು. ನೀವು ಆವಾಗ ಈ ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಎಲ್ಲಿ ಬಳಸ್ಕೊಳ್ತಾ ಇದ್ರಿ ಸರ್? ಬೆಂಗಳೂರಿಗೆ ಆಗಿನ ಡಬ್ಬಿಂಗ್ ಅಂದ್ರೆ ಈಗಿನ ಹಾಗೆ ಅಲ್ಲ. ಈಗ ಡಬ್ಬಿಂಗ್ ಬಹಳ ಸುಲಭ. ಆಗ ರೀಲ್ ಓಡ್ತಾ ಇತ್ತು. ಆ ರೀಲ್ ಓಡ್ತಾ ಇರುವ ಹಾಗೆ ನಾವು ಏನ್ ನಮ್ಗೆ ಡಯಲಾಗ್ ಇದೆ ಅದನ್ನು ಬಾಯಪಾಠ ಮಾಡ್ಕೊಳ್ಬೇಕು. ಬಾಯಪಾಠ ಮಾಡ್ಕೊಂಡು ಅಲ್ಲಿ ಸೀನ್ ನಲ್ಲಿ ಬರುವಾಗ ಅದಕ್ಕೆ ಹೇಳಬೇಕು. ಹೌದು, ಅದು ದೊಡ್ಡ ಸ್ಕ್ರೀನ್ ನಲ್ಲಿ ಬರ್ತದೆ, ಅದು ಬ್ಲಾಕ್ ಅಂಡ್ ವೈಟ್, ಅದರಲ್ಲಿ ಸರಿ ಕಾಣುದಿಲ್ಲ. ಅದನ್ನು ನೋಡ್ಕೊಂಡು ಆ ಲಿಪ್ಪಿಗೆ ಸಿಂಕ್ ಮಾಡಿ. ಈಗ ಲಿಪ್ ಸಿಂಕ್ ಎಲ್ಲ ಎಳಿಲಿಕ್ಕೆ ಆಗ್ತದಲ್ಲ, ಆಗ ಏನಿಲ್ಲ, ಪ್ರತಿಯೊಂದು ಅಷ್ಟು ಪರ್ಫೆಕ್ಟ್ ಆಗದೆ ಅದು ಓಕೆ ಆಗೋದಿಲ್ಲ. ಆಗಿನ ಕಲಾವಿದನ ನೈಪುಣ್ಯತೆ ಕೂಡ ಅಲ್ಲೇ ಗೊತ್ತಾಗುತ್ತೆ. ಆಗಿನ ಸೌಂಡ್ ಇಂಜಿನಿಯರ್ ಸವಾಲು ಕೂಡ. ಆಗಿನ ಸೌಂಡ್ ಇಂಜಿನಿಯರ್ ಅದು ಟೆಕ್ನಿಕ್ ಬಹಳ ಸೂಕ್ಷ್ಮ. ಅವರು ಯಾವುದಕ್ಕೂ ರಾಜಿ ಆಗುದಿಲ್ಲ. ಒಂದು 10-12 ಟೇಕ್ ಆದ್ರೂ ಅದನ್ನು ಬಿಡುದಿಲ್ಲ, ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಸಿಂಕ್ ಆಗಬೇಕು. ಈಗ ಡಿಜಿಟಲ್, ಆವಾಗ ರೀಲ್, ಸೌಂಡ್ ಟ್ರ್ಯಾಕಿಗೆ ಅದು ಮಿಕ್ಸಪ್ ಆಗುತ್ತೆ. ನೆಕ್ಸ್ಟ್ ನಾವು ರಾತ್ರಿ ಪಗೆಲ್, ಇದು ಕೂಡ್ಲು ರಾಮಕೃಷ್ಣರ ಚಿತ್ರ. ಕೂಡ್ಲು ರಾಮಕೃಷ್ಣ, ಈಗ ಕೂಡ್ಲು ರಾಮಕೃಷ್ಣರು ಬಂದ್ರು. ಅದು ಪ್ರವೇಶ ಆಗ್ತಾ ಇದ್ದಾರೆ. ಅದರಲ್ಲಿ ಶಿವಧ್ವಜ ಅವರೆಲ್ಲ, ಅವಿನಾಶ್ ಇವರೆಲ್ಲ ಆಕ್ಟರು ಕನ್ನಡಕ್ಕೆ ಬಂದ್ರು. ತಾರಾ, ಮಾಳವಿಕ, ಬೇರೆ ಬೇರೆ ಆಕ್ಟರ್ಗಳು. ರಾತ್ರಿ ಪಗೆಲ್. ಬೇರೆ ಏನಾದ್ರು ಆ ಸಿನಿಮಾದ ಬಗ್ಗೆ ಹೇಳುವಂತದ್ದು? ಅದು ಒಳ್ಳೆ ಸಿನಿಮಾ ಅದು. ಆಮೇಲೆ ಪೆಟ್ಟಾಯಿ ಪಿಲಿ 22ನೇ ಸಿನಿಮಾ, ಅದು ಸದಾಶಿವ ಸಾಲಿಯನ್ರವರು ಈ ಅನುಭವ ಪಡೆದು ಅವರೇ ಸ್ವಂತ ನಿರ್ಮಾಣಕ್ಕೆ ಇಳಿದ ಸಿನಿಮಾ. ಅವರೇ ಸ್ವಂತ ನಿರ್ಮಾಣ ಮಾಡಿದ ಸಿನಿಮಾ. ಮತ್ತೆ ಬೆಳ್ಳಿತೆರೆಗೆ ನನ್ನ ಪ್ರಥಮ ಎಂಟ್ರಿ ಅಲ್ಲ ಅದು. ಪ್ರಥಮ ಎಂಟ್ರಿ ನನಗೆ ನಮ್ಮ ಭಾಗ್ಯದ ಮೂಲಕ ಆಗಿತ್ತು. ಆದರೆ ಸಿನಿಮಾ ಬರಲಿಲ್ಲ. ಆರೂರು ಪಟ್ಟಾಭಿಯವರು, KN ಟೈಲರ್ ಆ ಸಿನಿಮಾ ಬರಲಿಲ್ಲ. ಇದರಲ್ಲಿ ನಾನೊಂದು ಹೆಡ್ ಮಾಸ್ಟರ್ ಒಂದು ಪಾತ್ರ ಪ್ರಥಮವಾಗಿ ತೆರೆ ಕಂಡಂತ ಒಂದು ನಾನು ಅಭಿನಯಿಸಿದ ಚಿತ್ರ ಪೆಟ್ಟಾಯಿ ಪಿಲಿ. ಇದು ನಮ್ಮ ಭಾಗ್ಯ ಅಂತ ಹೇಳಿದ್ರಿ ನೀವು. ಅದು ಯಾಕೆ ಬರಲಿಲ್ಲ, ಯಾವ ಕಾರಣಕ್ಕೆ ಬರಲಿಲ್ಲ, ಏನು, ಯಾರ ಸಿನಿಮಾ ಅದು? ಅದು KN ಟೈಲರ್ ಅವರು ಅದರ ಕತೆ, ಸಂಭಾಷಣೆ ಮತ್ತು ಒಬ್ಬರು ಒನ್ ಆಫ್ ದ ಇವರು ನಿರ್ಮಾಪಕರು ಯಾರು ಅಂತ ಇವರಿಗೆ ಗೊತ್ತಿದೆ. ಉಳಿದವರ ಪರಿಚಯ ನನಗಿಲ್ಲ. ಆದರೆ ಬಹಳ ಒಂದು ಆರೂರು ಪಟ್ಟಾಭಿಯವರ ನಿರ್ದೇಶನದಲ್ಲಿ ಮಂಜುಳಾ ಅದರಲ್ಲಿ ಹೀರೋಯಿನ್ ಆಗಿದ್ರು. KN ಟೈಲರ್ ಹೀರೋ, ಅವರು ಅದರಲ್ಲಿ ಕಥಾನಾಯಕಿ. ಅದರಲ್ಲಿ ಸುಂದರ ಕೃಷ್ಣ ಅರಸ್ ಇದ್ರು. ಆಮೇಲೆ ಎಲ್ಲ ಕನ್ನಡದ ದೊಡ್ಡ ದೊಡ್ಡ ರಾಜೇಶ್ ಇದ್ರು. ರಾಜೇಶ್ ಅವರು ಮತ್ತೆ ಅದಕ್ಕೆ ಎಂಟ್ರಿ ಕೊಟ್ಟದ್ದು. ಅದಕ್ಕೆ ನಿಜವಾಗಿ ಆ ಪಾತ್ರವನ್ನ ರಾಮಣ್ಣ ರೈ ಪುತ್ತೂರು ಮಾಡಿದ್ರು. ತುಳುವಿನಲ್ಲಿ ರಾಮಣ್ಣ ರೈ ಅವರೇ ಅದನ್ನು ಪೂರ್ತಿ ಮಾಡಿದ್ರು. ನನ್ಗೆ ಅಂತ ಆ ಸಿನಿಮಾದಲ್ಲಿ KN ಟೈಲರ್ ಅವರು ಹೇಳಿದ್ದೇನೆಂದ್ರೆ, ನಾನು ನಿಜವಾಗಿ ಆ ಪಾತ್ರ ಮಾಡೋ ನಾನು, ಆದರೆ ನಾನು ನನ್ನದೇ ಸಿನಿಮಾ ಆದ್ರಿಂದ ನಾನು ಇದರಲ್ಲಿ ನಾಯಕನ ಪಾತ್ರ ಮಾಡ್ತೇನೆ, ಹಾಗಾಗಿ ಈ ಪಾತ್ರವನ್ನು ನೀವು ಮಾಡಬೇಕು ಅಂತ ಹೇಳಿ ನನ್ನನ್ನು ಕರೆದು ಕೊಟ್ಟದ್ದು. ಅದು ನಿಜವಾಗಿ ಆ ಡಬ್ಬೆಯನ್ನು ಅವರು ಕೊನೆ ತನಕ ಕೂಡ ಅದನ್ನು ಹಿಡಿದು ಒಂದು ರಿಲೀಸ್ಗೆ ಬಹಳ ಪ್ರಯತ್ನ ಪಟ್ಟರು. ಇತ್ತೀಚೆಗೆ ಅವರು ಅದನ್ನು ಬಹಳ ಪ್ರಯತ್ನ ಮಾಡಿದ್ದಾರೆ, ಅದನ್ನು ರಿಲೀಸ್ ಮಾಡಬೇಕು ಅಂತ. ಬಹಳ ಒಳ್ಳೆ ಸಿನಿಮಾ. ಯಾಕೆ ಅದು ರಿಲೀಸ್ ಆಗಲಿಲ್ಲ ಸರ್? ಮಂಜುಳಾ ಅವಾಗ ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ಹೆಸರುವಾಸಿ. ತುಳುವಿನಲ್ಲಿ ರಾಜೇಶ್, ಮಂಜುಳಾ ಇವರನ್ನೆಲ್ಲ ಸೇರಿಸಿ ಅದು ಒಳ್ಳೆ ರೀತಿಯಲ್ಲಿ ಮಾಡುವ ಹೊತ್ತಿಗೆ ತುಳು ಮತ್ತೆ ಕನ್ನಡ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ತೊಂದರೆ ಆಯ್ತು. 2 ಭಾಷೆಯಲ್ಲಿ ಮಾಡುವಾಗ ಸ್ವಲ್ಪ ಬಹುಶಃ ಆರ್ಥಿಕ ಅಡಚಣೆ ಇಲ್ಲಿ ರಾಮಣ್ಣ ರೈ ಅವರು ಮಾಡಿದ್ರು, ಅಲ್ಲಿ ರಾಜೇಶ್ ರವರು ಮಾಡಿದ್ರು. ಇದು ಆರೂರು ಪಟ್ಟಾಭಿ 2 ಭಾಷೆಯಲ್ಲಿ ನಾನು ಮಾಡಿದ್ದೆ ಕೊನೆಯ ಚಿತ್ರ. ನಾವು ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡ್ಲಿಕ್ಕೆ ಈ ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ತುಳು ಸಿನಿಮಾ ರಂಗಕ್ಕೆ 50 ವರ್ಷ ಆಗ್ತಾ ಇರುವ ಈ ಸಂದರ್ಭದಲ್ಲಿ ನಾವು ತುಳು ಸಿನಿಮಾ ಚರಿತ್ರೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈಗಾಗಲೇ ನಾವು 2 ಸರಣಿಗಳನ್ನು ಮಾತಾಡಿದ್ದೇವೆ. ಇದು 3ನೇ ಸರಣಿಯ ಮಾತುಕತೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ತುಳು ಸಿನಿಮಾ ರಂಗದ ಮತ್ತು ತುಳು ನಾಟಕ ರಂಗದ ಬಗ್ಗೆ ದಿಗ್ಗಜರೇ ಆಗಿರುವಂಥ ನಮ್ಮ ಲಕ್ಷ್ಮಣ್ ಅವರು ಮತ್ತು ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತುಕತೆಯಲ್ಲಿದ್ದಾರೆ. ನಾವು ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ನಾವು ಮೊದಲ 2 ಸರಣಿಯ ನಂತರದ ಏನು ಮಾತುಕತೆಯ ಒಂದು ಸಂದರ್ಭದಲ್ಲಿ
ಭಾಗ್ಯವಂತಿದೆ ಬಗ್ಗೆ ಅಥವಾ ಬದುಕೆರ ಬುಡ್ಲೆ, ದಾರಿದ ಸೀರೆ, ರಾತ್ರಿ ಪಗೆಲು, ಪೆಟ್ಟಾಯಿಪಿಲಿ ಸಿನಿಮಾಗಳ ಬಗ್ಗೆ ಎಲ್ಲ ಮಾತನಾಡಿದೆವು. ಎಸ್, ನಾನೀಗ ಈ ಒಂದು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಸರ್, ಬದುಕೊಂಜಿ ಕವಿತೆ ಈ ಸಿನಿಮಾ ಇದು 23ನೇ ಸಿನಿಮಾವಾಗಿ ಬದುಕೊಂಜಿ ಕವಿತೆ. ಇದರಲ್ಲಿ ನಾಯಕ ಪಾತ್ರಗಳಿಲ್ಲ, 4 ಜನ ನಾಯಕ ಪಾತ್ರ. ಅದೊಂದು ತಮಿಳು, ಮಲಯಾಳಿ ಕೆಲವು ಆ ಟ್ರೆಂಡ್ ಬಂತು. 4 ಜನರು, 4 ಜನ ಅದರಲ್ಲಿ ಗುರುಕಿರಣ್ ಅಭಿನಯ ಮಾಡಿದ್ದಾರೆ. ಸಾಧಾರಣ ಒಂದು ರೀಮೇಕ್ ಅಂತ ಹೇಳ್ಬೋದು. ಅದು ಇದು ಯಾವುದು ಗುರುಕಿರಣ್ ಅದರಲ್ಲಿ ಅಭಿನಯ ಮಾಡಿದ್ದಾರೆ. ಗುರುಕಿರಣ್ ಅದರಲ್ಲಿ ನಾಯಕ, ಉಮಾನಾಥ್ ಕೋಟಿಯನ್ನು ಆಕ್ಟ್ ಮಾಡಿದ್ದಾರೆ, ವಿಲನ್ ಅದರಲ್ಲಿ ಮಾಡಿದ್ದಾರೆ. ದಾಮೋದರ್ ಬಂಗೇರ್ ಎಂಬ ಹೊಸ ನಿರ್ದೇಶಕರಲ್ಲಿ ಬಂದರು. ವಸಂತ ಅಮೀನ್ರದ್ದು ಇದು ಕತೆ, ಸಂಭಾಷಣೆಗಳು ಎಲ್ಲ ಸಾಹಿತ್ಯ ಮತ್ತು ಬದುಕೊಂಜಿ ಕವಿತೆ. ಅದರಲ್ಲಿ ಗೋಪಿನಾಥ್ ಶೇಟ್ ಅಂತ ಇನ್ನೊಬ್ರು ನಾಯಕ, ಕುಮುದಾ ಬಾರ್ಕೂರು. ಹಾಗೆ ಒಬ್ಬೊಬ್ಬರೇ, ಅದು ನವಯುವಕರೆಲ್ಲ ಸೇರಿ ಮಾಡಿ. ಇವರು ಶೋಧನ್ ಕುಮಾರ್. ಹೌದು. ಆಮೇಲೆ 4 ಜನ ಅವರು. ಇನ್ನೊಬ್ಬ ಯಾರಂತ ಸರಿ ನೆನಪಾಗಿಲ್ಲ. ಬಹುಶಃ ತುಳು ಸಿನಿಮಾ ವೀಕ್ಷಕರಿಗೆ ಕೂಡ ಒಂದು ಹೊಸ ಒಂದು ಅನುಭವವನ್ನು ಕೊಟ್ಟ ಸಿನಿಮಾ ಇರಬಹುದು. ಎಸ್, ನೆಕ್ಸ್ಟ್ ಹೋಗೋದಿದ್ರೆ ನಾವು ಸತ್ಯ ಓಲುಂಡು. ಇದು 24ನೇ ಸಿನಿಮಾ ಸರ್, ಸತ್ಯ ಓಲುಂಡು. ಇದು ಸದಾಶಿವ ಸಾಲಿಯಾನ್, ಧೀರಜ್ ಜೋಸನ್ ಅವರೆಲ್ಲ ಸೇರಿ ದೇವದಾಸ್ ಕಾಪಿಕಾಡ್ರ ನಾಟಕ. ದೇವದಾಸ್ ಕಾಪಿಕಾಡ್ರ ನಾಟಕ ಇಲ್ಲಿಗೀಗ ಬಂತು. ಓಹೋ, ಇದು ಹೊಸ ಕಾಲದ ನಾಟಕ ಏನು ಅಥವಾ ಹೊಸ ಕಾಲದ ತುಳು ರಂಗಭೂಮಿಯ ಆರೂರು ಪಟ್ಟಾಭಿ ಅವರ ಕೊನೆಯ ಚಿತ್ರ. ಓಹ್, ಆನಂದ್ ಬೋಳಾರ್, ದೇವದಾಸ್ ಕಾಪಿಕಾಡು, ತುಂಬಾ ಜನ ಅದರಲ್ಲಿ ಕುಮುದಾ ಅಭಿನಯ ಅವರೆಲ್ಲ ಅಭಿನಯಿಸಿದ ಚಿತ್ರ. ಇದು ದೇವದಾಸ್ ಕಾಪಿಕಾಡ್ ಅವರದ್ದು ಅವರ ಕಥೆ ಇದ್ದಂತ ಚಾಪರ್ಕ ಕಥೆಯನ್ನು ಇದು ಅದರಲ್ಲಿ ದೇವದಾಸ್ ಕಾಪಿಕಾಡು ಅಭಿನಯ ಮಾಡಿದ್ದಾರೆ. ಸತ್ಯ ಓಲುಂಡು ಅನ್ನುವಂಥ ಹೆಸರಲ್ಲಿ ಆ ಸಿನಿಮಾ ಮಾಡ್ತಾರೆ. ಇದು ಚಾಪರ್ಕ ನಾಟಕಕ್ಕೆ ಭಾರಿ ಒಂದು ಖ್ಯಾತಿ ಬಂದಿತ್ತು. ಬಹುಶಃ ಅದೇ ಒಂದು ವೀಕ್ಷಕರಿಗೆ ಇದು ಅದೇ ಲೆವೆಲ್ನ ಒಂದು ಪಂಚ್ ಕೊಟ್ಟಿದೆ ಈ ಸಿನಿಮಾ. ಯಾಕಂದ್ರೆ ಹೇಳಿದ್ರೆ ಅದರಲ್ಲಿ ಚಾಪರ್ಕ ಆ ನಾಟಕಕ್ಕೆ ಚರಣ್ ಕುಮಾರ್ ಸಂಗೀತ ಕೊಟ್ಟದ್ದು. ಹೌದು, ಇದರಲ್ಲಿ ಕೂಡ ಚರಣ್ ಕುಮಾರ್ ಸಂಗೀತ ಕೊಟ್ಟಿದ್ದಾರೆ. ಆರೂರು ಪಟ್ಟಾಭಿ ಅವರ ನಿರ್ದೇಶನ. ನಾಟಕಕ್ಕೂ ಸಿನಿಮಾಕ್ಕೂ ಬೇರೆ ಬೇರೆ ಬದಲಾವಣೆ ಇದೆ. ಅದರಲ್ಲಿ ಆ ನಾಟಕದ ಎಲ್ಲಾ ವಿಷಯವನ್ನು ಇಲ್ಲಿ ತರಲಿಕ್ಕೆ ಆಗುದಿಲ್ಲ, ಸಿನಿಮ್ಯಾಟಿಕ್ ಆಗ್ಬೇಕಾಗಿ ಆ ರೀತಿಯ ಇದು ಕತೆ. ಎಸ್, ಈಗ 25ನೇ ಸಿನಿಮಾ ಇದು ಬಂಗಾರ ಪಟ್ಲೇರು. ಬಹುಶಃ ತುಳು ಸಿನಿಮಾ ರಂಗದಲ್ಲಿ ಒಂದು ಬಾರಿ ದೊಡ್ಡ ಒಂದು ಮಟ್ಟಿಗೆ ಸುದ್ದಿಗೆ ಕಾರಣವಾದಂಥ ಸಿನಿಮಾ. ಅದಂದ್ರೆ ಬಹುಶಃ ಇದು ಲಕ್ಷ್ಮಣ್ ಕುಮಾರ್ ಮಲ್ಲೂರು ಕೂಡ ಆ ಸಿನಿಮಾದಲ್ಲೇ ಅದೊಂದು ಮಾಸ್ಟರ್ ಪಾತ್ರ ಮಾಡಿದ್ರು. ಯಾವಾಗ ಮಲ್ಟಿ ಸ್ಟಾರ್ ಫಿಲಿಂ ಬರ್ತಿತ್ತು ಹಿಂದಿಯಲ್ಲಿ, ಎಲ್ಲ ನಾಯಕ ನಟರು ನೋಡು, ಹಾಗೆ ತುಳುವಿನ ಒಂದು ಮಲ್ಟಿ ಸ್ಟಾರ್ ಅದು ಸಿನಿಮಾ ಹೇಳ್ಬೋದು. ವಾಮನ್ ರಾಜ್, ರೋಹಿದಾಸ್ ಕದ್ರಿ, ರಾಘವ ಕೆ ಉಳ್ಳಾಲು, ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಹತಿರಥ ಮಹಾರಥರು, ವಿಜಿ ಪಾಲ್, ಯಾರೆಲ್ಲ ತುಳುವಿನ ಆಗ ಅಗ್ರಗಣ್ಯ ಕಲಾವಿದರಿದ್ದರು ಎಲ್ಲರೂ ಇದರಲ್ಲಿದ್ದಾರೆ. ರಿಚರ್ಡ್ ಕ್ಯಾಸ್ಲಿನ್ ಅವರ ನಿರ್ಮಾಣದ ಚಿತ್ರ, ಅವರೇ ನಿರ್ದೇಶನ. ಅಲ್ಲದೆ ಸುಂದರನಾಥರ ಸುವರ್ಣರ ಛಾಯಾಚಿತ್ರಗ್ರಹಣ, ಎಲ್ಲವೂ ಒಂದು ತಮಿಳು ರೇಂಜ್ ಇದು ಪಿಕ್ಚರ್. ಇದು ರಾಮನ್ ರೈ ಮತ್ತೆ ನನ್ನ ಹಾಸ್ಯ ಪಾತ್ರದೊಂದು, ನಾನು ಕೂಡ ಅದರಲ್ಲಿ ಅಭಿನಯ ಮಾಡಿದ್ದೇನೆ. ಅಲ್ಲದೆ ನನ್ನದೊಂದು ಅಧಿಕೃತ ಕಲಾ ನಿರ್ದೇಶಕ ಅಂತ ಸಿನಿಮಾ ಅದರಲ್ಲಿ ಬಂಗಾರ ಪಟ್ಲೇರ್, ಅದಕ್ಕೆ ಬಂಗಾರ ಪಟ್ಲೇರ್ ಖ್ಯಾತಿ ಅಂತ ಹೆಸರು ಸಹ ಬಂದಿತ್ತು. ಸುಧಾರಾಣಿ, ಕಾಸರಗೋಡು ಚಿನ್ನ, ಅದರಲ್ಲಿ ನಾಯಕ ನಾಯಕಿಯರು. ಒಂದು ಬೃಹತ್ ಬಜೆಟ್ ಇದ್ದು ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳಿದ್ರೆ ಆವಾಗ ಆ ಕಾಲದ ಅದರ ಬಂಗಾರ ಪಟ್ಲೇರ್ನ ಸಿನಿಮಾ ಹಾಡುಗಳು ಕೂಡ ಭಾರಿ ಬಹಳ. ಅದೊಂದು ಕೊಳಲಿಯಲ್ಲಿ ಚಿತ್ರೀಕರಣ, ಅದೊಂದು ದೊಡ್ಡ ಬಜೆಟ್ ಇದ್ದು ಸಿನಿಮಾಗ, ದೊಡ್ಡ ಬಜೆಟ್. ಅಂದ್ರೆ ಅದು ಉಳಿದ ಎಲ್ಲ ಸಿನಿಮಾಗಳಿಗೆ ಒಂದು ಬಜೆಟ್ನ ಮಿತಿ ಇತ್ತು, ಸ್ವಲ್ಪ ಸೂಕ್ಷ್ಮವಾಗಿ ಮಾಡಿದ್ರೆ. ಇದನ್ನು ಯಾವುದೇ ಸೂಕ್ಷ್ಮತೆ ಇಲ್ಲದೆ ಗ್ರ್ಯಾಂಡ್ ಆಗಿ ಮಾಡಿದ್ರು. ಅಂದ್ರೆ ಊಟ ತಿಂಡಿ ಯಾವುದಕ್ಕೂ ಕೊರತೆ ಇಲ್ಲದ ರೀತಿಯಲ್ಲಿ, ಮತ್ತೆ ಯಾವುದೇ ಖರ್ಚಿಗೆ ಹೆದರದೆ ಟೋಟಲ್ ಪ್ರೊಡಕ್ಷನ್ ಚೆನ್ನಾಗಿ ಬರಬೇಕು ಅಂತ. ಅದರಲ್ಲಿ ಇವರ ಒಂದು ಕಲಾ ನಿರ್ದೇಶನ ನೋಡ್ಬೇಕು. ಹಲವಾರು ಗುಡಿಸಲ್ಗಳನ್ನು ಕಟ್ಟಿದ್ದಾರೆ ಇವರು ಇದರಲ್ಲಿ, ನಮ್ಮ ಮಡಲ್ನಲ್ಲಿ. ಅದಂದ್ರೆ ಬೆಂಕಿ ಎಲ್ಲ ಕೊಡ್ಲಿಕ್ಕೆ, ಅದು ಕ್ಲೈಮ್ಯಾಕ್ಸ್ ಸನ್ನಿವೇಶಕ್ಕೆ ಸರಿಯಾಗಿ ಅದನ್ನು ಮಾಡಬೇಕಾಗ್ತದೆ. ಅದು
ಮೊದಲ ಸಿನಿಮಾಸ್ಕೋಪ್ ತುಳುವಿನ ಈಸ್ಟ್ಮನ್ ಕಲರ್ ಚಿತ್ರ. ಅಷ್ಟೆಲ್ಲ ಪರಿಶ್ರಮದ, ಅಂದರೆ ಆ ಚಿತ್ರೀಕರಣ ಮಾಡುವಾಗ ರೀಲಲ್ಲಿ ಒಂದು 3 ಸಿನಿಮಾ ಮಾಡುವಷ್ಟು ಶೂಟಿಂಗ್ ಆಗಿದೆ. ಒಂದು ಒಳ್ಳೆ ಸಿನಿಮಾ ಬರಬೇಕಾದ್ರೆ ಅಷ್ಟು ಶಾರ್ಟ್ಸ್ ತೆಗೆದ್ರೆ ಅದು ಕ್ವಾಲಿಟಿ ಮತ್ತೆ ಮೇಕಿಂಗ್ ಎಲ್ಲವೂ ಉತ್ತಮ ಮಟ್ಟದ. 2 ಸಿನಿಮಾ ಮಾಡುವಷ್ಟು ಆ ಸಿನಿಮಾ ಶೂಟಿಂಗ್ ಆಗಿದೆ. ಬೆಂಗಳೂರಿನಲ್ಲಿ ಡಬ್ಬಿಂಗ್ ಆಗ್ತಾ ಇರುವಾಗ ಬರೇ ಅದರ 4 ಹಾಡುಗಳನ್ನು ಕೇಳಲಿಕ್ಕೆ ಬರ್ತಾ ಇದ್ರು ಜನ. ಅಲ್ಲಿ ಆ ಕನ್ನಡ ಚಿತ್ರರಂಗದ ನಿರ್ದೇಶಕರು ನಿರ್ಮಾಪಕರೆಲ್ಲ ಬರೇ ಆ ಒಂದು ಹಾಡುಗಳನ್ನು ನೋಡ್ಲಿಕ್ಕೆ ಈಗ ಅದು ಅಂತ ಒಂದು ಹವಾ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲದೆ ರಾಷ್ಟ್ರ ಮಟ್ಟದ ಪ್ರಪ್ರಥಮ ಪ್ರಶಸ್ತಿ ಪಡೆದ ಚಿತ್ರ. ಹಾಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಗುರುತಿಸುವಂತ ಸಿನಿಮಾ. 105 ದಿನ ಜ್ಯೋತಿ ಚಿತ್ರಮಂದಿರದಲ್ಲಿ ಓಡಿದೆ. 105 ದಿವಸ ಓಡಿತ್ತು. ಅದೊಂದು ದೊಡ್ಡ ದಾಖಲೆ. ಬಹುಶಃ ಕಲೆಕ್ಷನ್ ಅಲ್ಲಿ ಕೂಡ ಬಹುಶಃ ಒಂದು ಬಾರಿ ಯಶಸ್ವಿಯಾದಂತ. ಅಲ್ಲದೆ ತುಳು ಚಿತ್ರರಂಗದ ಬದಲಾವಣೆ ತಂದು ನಿಲ್ಲಿಸಿದಂತ ಒಂದು ಚಿತ್ರ. ಅದರ ಮಟ್ಟ ಎಲ್ಲವೂ ಜನಗಳು ತಮಿಳು ಚಿತ್ರ, ಹಿಂದಿ ಚಿತ್ರ ಅದಕ್ಕೆ ಸರಿಸಾಟಿಯಾಗಿ ಬಂದಂತ ಚಿತ್ರ. ಹಾಗಾಗಿ ಈಗಲೂ ರಿಚರ್ಡ್ ಕ್ಯಾಸ್ಟ್ಲಿನರನ್ನು ಬಂಗಾರ ಪಟ್ಲೇರ್ ಅಂತಲೇ ಕರೀತಾರೆ. ಎಸ್, ಬಂಗಾರ ಪಟ್ಲೇರ್ ಖ್ಯಾತಿಯ ರಿಚರ್ಡ್ ಕ್ಯಾಸ್ಟ್ಲಿನ್ ಅಂತಲೇ ಹೇಳುವಂಥದ್ದು. ಬಹುಶಃ 1993 ನಿರ್ಮಾಣವಾದಂಥ ಸಿನಿಮಾ. ಇವತ್ತು ಕೂಡ ಸಿನಿಮಾ ಟಿವಿಯಲ್ಲಿ ಬಂದರೆ ಅದನ್ನು ಮೆಚ್ಚುತ್ತಾರೆ, ಮೆಚ್ಚುವಂತ ಒಂದು ಸಿನಿಮಾ. ಮತ್ತೆ ಈಗಿನ ಎಲ್ಲ ಕಲಾವಿದರು ಅದನ್ನೆಲ್ಲ ಆವಾಗ ನೋಡ್ತಿದ್ರು. ಈಗ ಬಂದ ಕಲಾವಿದರೆಲ್ಲ ಆ ಚಿತ್ರಗಳೆಲ್ಲ ನೋಡ್ತಿದ್ರು. ಓಕೆ ಓಕೆ, ಎಸ್ ಎಸ್, ಬಂಗಾರ ಪಟ್ಲೇರ್. ಎಸ್. ಆಮೇಲೆ ಬದುಕದ 26ನೇ ಸಿನಿಮಾವಾಗಿ, ಮತ್ತೆ ಅದೇ ಬಂಗಾರ ಪಟ್ಲೇರ್ ತುಳು ಸಿನಿಮಾ ರಂಗದ 25ನೇ ಸಿನಿಮಾವಾಗಿ ಗುರುತಿಸಲ್ಪಡುತ್ತೆ. ಎಸ್. ಆಮೇಲೆ ಬರುವಂಥದ್ದು ಬದುಕದ ಬೆಲೆ. ಅದು ಶ್ರೀನಿವಾಸ್ ಸರ್ದು 2ನೇ ಸಿನಿಮಾ. ನಮ್ಮ ಚಿತ್ರಭಾರತಿ ಶ್ರೀನಿವಾಸ್ ಅವರದು ಈ ಚಿತ್ರದಲ್ಲಿ ಮಣಿಮುರುಗನ್ ನಿರ್ದೇಶನ. ಮತ್ತೆ ನೋಡಿ, ಬಾಂಬೆಯ ಕಲಾವಿದರು, ಕಲಾ ಜಗತ್ತಿದ್ದು ಕಲಾವಿದರು ಇದಕ್ಕೆ ಬರ್ತಾರೆ. ವಿಜಯ್ ಕುಮಾರ್ ಶೆಟ್ಟಿ, ಭವಾನಿ ಶಂಕರ್, ಹೌದೌದು ಭವಾನಿ ಶಂಕರ್, ಮತ್ತೆ ಅಲ್ಲಿದ್ದು ಅಶೋಕ್, ಬೇರೆ ಬೇರೆ ಅಲ್ಲಿಯ ಕಲಾವಿದರು, ಸಾಯಿರಾಮ್ ಅಂತ, ಹೀಗೆ ಬೇರೆ ಬೇರೆ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ಅಂದ್ರೆ ಒಂದಷ್ಟು ಮುಂಬಯಿಯ ಜನ ಕೂಡ ಈ ಒಂದು ಸಿನಿಮಾದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಬದುಕದ ಬೆಲೆ. ಆಮೇಲೆ 27ನೇ ಸಿನಿಮಾವಾಗಿ ಸೆಪ್ಟೆಂಬರ್ 8. ಇದು ರಿಚರ್ಡ್ ಕ್ಯಾಸ್ಟ್ಲಿನ್ ಅವರದ್ದು. ಇದು ನಿಜವಾಗಿ ಒಂದು ದಾಖಲೆಯ ಸಿನಿಮಾ, ವರ್ಷ ದಾಖಲೆ ಮಾಡಿದಂತ ಸಿನಿಮಾ. ಅದೊಂದು ಬಹಳ ಒಂದು ಸನ್ನಿವೇಶ. ಸೆಪ್ಟೆಂಬರ್ 8 24 ಗಂಟೆಯಲ್ಲಿ ಚಿತ್ರೀಕರಣವಾಗುವುದು ಬಹಳ ಕಷ್ಟಕರವಾದ, ಆದರೆ ಅದು ಆಗಿದೆ. ಅದಕ್ಕೆ ಹೇಳುದು ಎಲ್ಲವೂ ದಾಖಲೆ ಅಂತ ಹೇಳಿದ್ರೆ ನೀವು ಹೇಳುದು ಎಸ್, ಇಡೀ ಒಂದು ಸಿನಿಮಾ ಒಂದೇ ಒಂದು ದಿನದಲ್ಲಿ ಚಿತ್ರೀಕರಣ, ಅದನ್ನು ವಿದಿನ್ 24 hours. ಅದಕ್ಕೆಲ್ಲವೂ ಸಮಯ ಕೂಡಿ ಬರಬೇಕು ಹೇಳುದು. ರಿಚರ್ಡ್ ಕ್ಯಾಸ್ಟ್ಲಿನ್ನ ಆ ಪ್ರಯತ್ನಕ್ಕೆ ಆ ದಿನ ಕೂಡಿ ಬಂದಿದೆ. ಯಾಕೆ ಹೇಳಿದ್ರೆ, ಒಂದೇ ದಿನದಲ್ಲಿ ಶೂಟಿಂಗ್ ಆಗಬೇಕಾದ್ರೆ ಅದಕ್ಕೆ ಅಷ್ಟು ಕ್ಯಾಮರಾಗಳು ಬೇಕು, ಬೇರೆ ಬೇರೆ ಲೊಕೇಶನ್ ಅಲ್ಲಿ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕು, ಅಷ್ಟು ತಂತ್ರಜ್ಞರು ಬೇಕು. ಅದೆಲ್ಲವೂ ಅಲ್ಲಿ ಕನ್ನಡ ಚಿತ್ರರಂಗ ಆ ದಿವಸ ಸ್ಟ್ರೈಕ್, ಪ್ರತಿಭಟನೆ. ಆದ್ದರಿಂದ ಇದೇ ಎಲ್ಲ ಸವಲತ್ತುಗಳು ಸಿಕ್ಕಿತ್ತು. ಇಲ್ಲದಿದ್ರೆ ಈ ಸಿನಿಮಾ ಶೂಟಿಂಗಿಗೆ ಕಷ್ಟ ಇತ್ತು. ಹೌದು, ಈ ಯೂನಿಟ್ ಅನ್ನು ಜೋಡಿಸುವಂತದ್ದೇ. ಇದರಲ್ಲಿ ಶೂಟಿಂಗ್ ಮಾಡುವುದಕ್ಕಿಂತಲೂ ಅದರ ಹೋಮ್ ವರ್ಕ್ ಬಹಳ 1 ತಿಂಗಳು 1 ವಾರ ನಡೆದಿದೆ. ಅದಲ್ಲದೆ ದೊಡ್ಡ ದೊಡ್ಡ ಘಟಾನುಘಟಿಗಳೇ ಇದರಲ್ಲಿ ಎಲ್ಲ ಪಾತ್ರ ನಿರ್ವಹಿಸಿದ್ದಾರೆ. ಅಂದ್ರೆ ಕನ್ನಡದ ಹೆಚ್ಚಿನ ಶ್ರೀ ಆಗ್ಲಿ, ಬ್ಯಾಂಕ್ ಜನಾರ್ದನ್ ಆಗ್ಲಿ, ಮತ್ತೆ ಹೌದು, ಕನ್ನಡದ ಹೆಚ್ಚಿನ ನಟರು ಆರಂಭವಾಗಿ ಮಾಡಿದ ತುಳು ಸಿನಿಮಾ. ಅದರಲ್ಲಿ ಸುನಿಲ್, ಹೌದು, ಹೆಚ್ಚಿನ ಹೀರೋ ಸುನಿಲ್ ಕನ್ನಡ ನಟರು. ರಮೇಶ್ ಭಟ್, ಶ್ರುತಿ, ಸುನೀಲ್, ಉಮಾಶ್ರೀ, ಬ್ಯಾಂಕ್ ಜನಾರ್ದನ್, ಗೀತಾ. ಇದು ಕೂಡ ನೀವು ಹೇಳಿದಾಗೆ ಏನು ಕ್ಯಾಸ್ಟ್ಲಿನ್ ಅವರು ಅವರ ಬಂಗಾರ ಪಟ್ಲೇರ್ ಒಂದು ಗ್ರ್ಯಾಂಡ್ ದೊಡ್ಡ ಬಜೆಟ್ ಸಿನಿಮಾ ಇದನ್ನು ಕೂಡ ಏನು ಅದೇ ತರ ಬಂಗಾರ ಪಟ್ಲೇರ್ ಖ್ಯಾತಿ ಪಡೆದ ಉದ್ದೇಶದಲ್ಲಿ ಈ ಸಿನಿಮಾ ಆಯ್ತು. ಅಂದ್ರೆ ಪ್ರೆಸ್ಸಿನವರು, ಪತ್ರಕರ್ತರು ಅವರಿಗೆ ಇದನ್ನು ಸೂಚಿಸಿದ್ದು, ನೀವು ಇದನ್ನೊಂದು ಸಾಧನೆ ಮಾಡಬೇಕು ಅಂತ. ಇದರಲ್ಲಿ ಆದದ್ದು ಅದು 24 ಗಂಟೆಯಲ್ಲಿ ಸುಂದರನಾಥ್ ಸುವರ್ಣರ ಮುತುವರ್ಜಿಯಲ್ಲಿ ಎಲ್ಲ 7 ಕಡೆ ಅದಕ್ಕೆ ಲೊಕೇಶನ್, 7 ಕಡೆ ಲೊಕೇಶನ್, ಬೇರೆ ಬೇರೆ ಕಲಾವಿದರು, 7 ತಂತ್ರಜ್ಞರು, ಎಲ್ಲ ಕಲಾ ನಿರ್ದೇಶಕ ನಾನೊಬ್ಬನೇ. 7 ಕಡೆ ಸೆಟ್ ಮಾಡಿ 7 ಕಡೆ ಸುತ್ತಾಡ್ಬೇಕು. ಅದಕ್ಕೆ 7 ಕಡೆ 7 ಅಸಿಸ್ಟೆಂಟ್ ಇಟ್ಟಿದ್ದಾರೆ. ಹೌದು, ಅದಂದ್ರೆ ವ್ಯವಸ್ಥಿತ ರೀತಿಯಲ್ಲಿ ನಾವೆಲ್ಲವನ್ನು ಮೊದಲನೇ ದಿವಸ ಬಾರಿ ಇಂಟ್ರೆಸ್ಟಿಂಗ್ ಆದಂತ ಸಿನಿಮಾ. 24 ಗಂಟೆಯಲ್ಲಿ ಶೂಟಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಇರಬಹುದು ಅಂತ. ಅದಂದ್ರೆ ಚಿತ್ರೀಕರಣದ ಎಲ್ಲಾ ಯೋಜನೆಗಳು ಮೊದಲನೇ ದಿವಸ ಸೆಟಪ್ ಆಗ್ಬೇಕು.
ಪ್ರೀ ಪ್ರೊಡಕ್ಷನ್ ಬಹಳ ವರ್ಕ್ ಮಾಡಿದ್ದಾರೆ. ಅದು ಬೆಳಿಗ್ಗೆ 6 ಗಂಟೆಗೆ ಶುರುವಾದದ್ದು, ಮರು ದಿವಸ 5:30 ಗಂಟೆಗೆ ಅದು ಮುಕ್ತಾಯವಾಗಿದೆ. ಇನ್ನು 24 ಗಂಟೆಗೆ ಇನ್ನೊಂದು ಅರ್ಧ ಗಂಟೆ, 23:30 ಗಂಟೆ ಅಂತ ಇದೆ ನಮ್ಮ ಲೆಕ್ಕದಲ್ಲಿ. ಯಾಕಂದ್ರೆ ತಣ್ಣೀರು ಬಾವಿಯಲ್ಲಿ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಎಲ್ಲಾ ಕ್ಯಾಮರಾಗಳು ಬಂದು ಸೇರ್ಲಿಕ್ಕಿದೆ. ಹೌದಾ? ಆ ಸನ್ನಿವೇಶ ಬಹಳ ಒಂದು, ಅದು ಚಿತ್ರೀಕರಣವೇ ಒಂದು ಒಂದು ಯಾವಾಗ ಇವಾಗಿನಾಗೆಲ್ಲ ಮೊಬೈಲ್ ಎಲ್ಲ ಇರಲಿಲ್ಲ, ನೀವೆಲ್ಲ ಈ ರೀತಿ ಕೋಆರ್ಡಿನೇಷನ್ ಹೇಗೆ ಮಾಡ್ತಾ ಇದ್ದೀರಿ? ಇವತ್ತು ನಮಗೆ ಮೊಬೈಲ್ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಅದು ಆ ರೀತಿ ಅದಕ್ಕೆಲ್ಲ ಒಂದು ಯೋಜನೆಬದ್ಧವಾದ ಪ್ಲಾನಿಂಗ್, ಅಂದ್ರೆ ಶೆಡ್ಯೂಲ್ ಪ್ಲಾನಿಂಗ್ ಹೇಳ್ತಾರೆ ಸಿನಿಮಾದಲ್ಲಿ. ಯಾವಾಗಲೂ ಶೆಡ್ಯೂಲ್ ಪ್ಲಾನಿಂಗ್ ಪರ್ಫೆಕ್ಟ್ ಇರಬೇಕು. ಅದು ಅಷ್ಟು ಕರೆಕ್ಟ್ ಆಗಿದ್ರೆ ಎಲ್ಲವನ್ನು ಸಮಯ ಪ್ರಜ್ಞೆಯಲ್ಲಿ ಸಮಯೋಚಿತವಾಗಿ ಮಾಡ್ಬೋದು. ಕಲಾವಿದರು ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಟೇಕಿಂಗ್ ತಗೊಳ್ಳುವ ರೀತಿ ಅದರಲ್ಲೆಲ್ಲ ಸಾಮಾನ್ಯವಾಗಿ ರೀಟೇಕ್ಗಳೇ ತುಂಬಾ ಇರ್ತದಲ್ಲ ಸರ್. ಯಾಕಂದ್ರೆ ಅನುಭವಸ್ಥ ಛಾಯಾಗ್ರಾಹ ಕ್ಯಾಮರಾಮ್ಯಾನ್ಗಳು ಇದ್ರು, ಅನುಭವಸ್ಥ ಛಾಯಾಗ್ರಾಹಕರು, ಅನುಭವಸ್ಥ ಕಲಾವಿದರು ಎಲ್ಲರೂ ಸೇರಿ ಮಾಡಿ. ಬಹುಶಃ ತುಂಬಾ ರೀಟೇಕ್ಗಳು ಇದ್ದಿರ್ಲಿಲ್ವೇನು? ಅದಕ್ಕೆಲ್ಲ ಅವಕಾಶ ಇಲ್ಲ. ಅದಕ್ಕಾಗಿ ರಿಹರ್ಸಲ್ ಮಾಡಿದೆ. ಯಾಕಂದ್ರೆ ಸಿನಿಮಾದಲ್ಲಿ ಯಾವಾಗ್ಲೂ ರಿಹರ್ಸಲ್ ಇರಲಿಲ್ಲ. ಇದೇನಂತ ಹೇಳಿ ಕಲಾವಿದರಿಗೆ ಮೊದಲು ರಿಹರ್ಸಲ್. ಅದೇ ಹೇಳಿದ್ದು, ಇದರ ಎಲ್ಲಾ ಪ್ರೊಡಕ್ಷನ್ ಹೋಮ್ ವರ್ಕ್ ಯೋಜನೆ ಅದಕ್ಕೆ ಮಾಡಿದ ರಿಚರ್ಡ್ರು ಅದಕ್ಕೆ ಬಹಳ ಸಾಧನೆ ಮಾಡಿದ್ದಾರೆ. ಅದಕ್ಕೆ ಸರಿಯಾಗಿ ತಂತ್ರಜ್ಞರು, ಇಕ್ವಿಪ್ಮೆಂಟ್, ಸಲಕರಣೆ ಎಲ್ಲವೂ ಕೂಡಿ ಬರಬೇಕು. ಈ ಸಿನಿಮಾಕ್ಕೆ ಬಹುಶಃ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದು. ಎಸ್, ನಾವೀಗ ಸೆಪ್ಟೆಂಬರ್ 8 ನೋಡಿದೆವು. ಅಂದರೆ ಒಂದು ತುಳು ಸಿನಿಮಾ ರಂಗದಲ್ಲಿ ಒಂದು ಅದ್ಭುತವಾದಂಥ ಒಂದು ದಾಖಲೆ ಮತ್ತು ಇಡೀ ಒಂದು ಸಿನಿಮಾ ರಂಗದಲ್ಲಿ ಒಂದು ಹೊಸ ದಾಖಲೆಯನ್ನು ಮಾಡಿಕೊಟ್ಟಂಥ ಒಂದು ಸಿನಿಮಾ. ಎಸ್, ಆಮೇಲೆ ಕಾಲ, ಅದು 28ನೇ ಸಿನಿಮಾ. ಇದು ಕರ್ನಾಟಕ ರಾಜ್ಯದ ತುಳುವಿನ ಕಲಾತ್ಮಕ ಚಿತ್ರ. ಅದಕ್ಕೊಂದು ಆರ್ಟ್ ಮೂವಿ. ಹೌದು, ವಿಶೇಷ ಒಂದು ಪ್ರಶಸ್ತಿ ಅದಕ್ಕೆ ಸಿಕ್ಕಿದೆ. ಆಗಿನ ಸರ್ಕಾರ ಅದು ಅನುದಾನ ಕೊಟ್ಟಿದೆ. ಅದೊಂದು ಕಲಾತ್ಮಕ ಒಂದು ದಲಿತ ಸಮುದಾಯದ ಒಂದು ಕತೆ. ಅದು ಕುಂದಾಪುರದ ಆ ಕಡೆದು ಕತೆ. ರಾಜ್ ಬಳ್ಳಾಲ್ರು ಇದನ್ನು ಮಾಡಿದ್ರು, ನಿರ್ದೇಶನ ಮಾಡಿದ್ರು. ಕನ್ನಡದ ಪ್ರೊಡ್ಯೂಸರು ಇದನ್ನು ನಿರ್ಮಾಣ ಮಾಡಿದ್ರು. ಕಾಲ ಚಿತ್ರ ಅಂತ. ಎಸ್ ಎಸ್, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ತುಳು ಸಿನಿಮಾ ರಂಗಕ್ಕೆ 50 ವರ್ಷ ತುಂಬುತ್ತಾ ಇರುವ ಈ ಸಂದರ್ಭದಲ್ಲಿ ನಾವು ತುಳು ಸಿನಿಮಾ ಚರಿತ್ರೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇದು ಆ ಸರಣಿಯಲ್ಲಿ 3ನೆಯ ಮಾತುಕತೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ತಮ್ಮ ಲಕ್ಷ್ಮಣ್ ಅವರು ಮತ್ತು ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು ಭಾಗವಹಿಸಿದ್ದಾರೆ. ಇಬ್ಬರು ಕೂಡ ತುಳು ರಂಗಭೂಮಿ ಮತ್ತು ತುಳು ಸಿನಿಮಾ ರಂಗದಲ್ಲಿ ತಮ್ಮನ್ನು ದೀರ್ಘಕಾಲದಿಂದ ತೊಡಗಿಸಿಕೊಂಡು ಬಂದವರು. ಸೊ ನಾನು ಈಗಾಗಲೇ ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ನಾವು ಇವತ್ತು ಏನೋ ದಾರಿದ ಸೀರೆ ಇರ್ಬೋದು, ಅಥವಾ ರಾತ್ರಿ ಪಗೆಲೆ ಪೆಟ್ಟಾಯ್ಪಿಲಿ, ಬದುಕುಂಜಿ ಕಬಿತೆ, ಸತ್ಯ ಓಲುಂಡು, ಬಂಗಾರ ಪಟ್ಲೇರು, ಬದುಕದ ಬೆಲೆ, ಸೆಪ್ಟೆಂಬರ್ ಇನ್ಮಾ, ಆಮೇಲೆ ಕಾಲ, ಇಷ್ಟು ಸಿನಿಮಾಗಳ ಬಗ್ಗೆ ಮಾತಾಡಿದೆವು. ಕಾಲ ಸಿನಿಮಾವನ್ನು ತುಳುವಿನ ಮೊದಲ ಒಂದು ಕಲಾತ್ಮಕ ಸಿನಿಮಾ, ಅಂದರೆ ಆರ್ಟ್ ಮೂವಿ ಅಂತ ಏನು ನಾವು ಗುರುತಿಸ್ತಾ ಇದ್ದೇವೆ. ಎಸ್, ನಾನು ಮುಂದಕ್ಕೆ ಹೋಗುವ ಸಂದರ್ಭದಲ್ಲಿ ಸರ್, ಮಾರಿಬಲೆ ಉಂಟು, ಒಂತೆ ಜಸ್ಟ್ ಮಲ್ಪಿ ಉಂಟು, ಸುದ್ದ, ತುಡಾರು, ಅಂತಪುರ, ಕಡಲಮಗೆ, ಮತ್ತೆ ತಿರುಗಾ ಕೋಟಿ ಚೆನ್ನಯ ಬರುತ್ತೆ. ಎಸ್, ನಾವು ಕಾಲ ಮಾತಾಡಿ ಆಯಿತು. ಮಾರಿಬಲೆ ಅದು ಕುಂಬ್ರ ರಘುನಾಥರಾಯರ ಚಿತ್ರ. ಕುಂಬ್ರ ರಘುನಾಥರೈ ಅವರದು. ಹೌದು, ಅದು ಒಂದು ಮೀನುಗಾರರ ಸಮಸ್ಯೆಯ ವಿಷಯದಲ್ಲಿ ಬಂದ ಸಿನಿಮಾ. ವಾಮನ್ ರಾಜ್, ಭವಾನಿ ಶಂಕರ್, ಭಾವನ, ರಾಮದಾಸ್ ದೇವಾಡಿಗರು, ವಿಜಿಪಾಲ್ ಮೊದಲಾದವರು ಅಭಿನಯ ಮಾಡಿದ್ದಾರೆ. ಕೃಷ್ಣಪ್ಪ ಪೂರ್ ಅಂತೇಳಿ ಅವರು ಹೊಸ ನಿರ್ದೇಶಕರು. ಕೃಷ್ಣಪ್ಪ ಪೂರ್ ಅವ್ರದ್ದು ನಿರ್ದೇಶನ. ಅದು ಒಳ್ಳೆ ಕರ್ನಾಟಕ ಸರ್ಕಾರದಿಂದ ಬಂಗಾರದ ಪದಕ ಪಡೆದ ಚಿತ್ರ. ಕರ್ನಾಟಕ ರಾಜ್ಯದ ಬಂಗಾರದ ಪದಕ ಪ್ರಶಸ್ತಿ ಕೊಡ್ತಿದ್ರು ಆ ಕಾಲದ ಅದು ಚಿತ್ರ. ಮೀನುಗಾರರ ಬದುಕನ್ನು ಒಂದು ಹಿನ್ನೆಲೆಯಾಗಿಟ್ಕೊಂಡು ಸಾಮಾಜಿಕ ಕಳಕಳಿ ಇದರಲ್ಲಿ ಬರ್ತದೆ. ಹೌದು, ಅದು ಬರ್ತದೆ. ಮತ್ತು ಒಂದು ಸಮುದಾಯವನ್ನು ಕೂಡ ಏನು ನಾವು ಕೃಷಿ ಅಥವಾ ಮೀನುಗಾರಿಕೆ ಅಂತೆಲ್ಲ ಒಂದು ವಿಶೇಷವಾಗಿ ಗುರುತಿಸ್ತೇವೆ ಅಲ್ವಾ. ನಡುವಿನಲ್ಲಿ ತುಡರ್, ಅದೇ ನೆಕ್ಸ್ಟ್ ನಾವು ತುಡರ್, ಅಂತಪುರ, ರಾಮಕೃಷ್ಣ, ತುಡರ್, ಹೌದೌದು, ಕೂಡ್ಲು ರಾಮಕೃಷ್ಣ ಮಾಡಿದ್ದ ಚಿತ್ರ. ಕೂಡ್ಲು ರಾಮಕೃಷ್ಣ ಅವರು. ಹೌದು, ಅದರಲ್ಲಿ ಸಹ ಕೆಲವರು ನಮ್ಮ ಮಚನ್ನಾಥ್ ಪಾಂಡೇಶ್ವರ್, ವಿಜಿಪಾಲ್ ಅವರೆಲ್ಲ ಅಭಿನಯ ಮಾಡಿದ್ದಾರೆ.
ಅಂತಪುರ, ನಂತರ ಅಂತಪುರ ಅನ್ನೋ ಸಿನಿಮಾ ಅದು ಹೆಚ್ಚು ದಿವಸ ಓಡಲಿಲ್ಲ, ಒಂದು ಕಡಿಮೆ ಅವಧಿ, ಹಾಡು ಎಲ್ಲ ಇಲ್ಲ ಅದರಲ್ಲಿ ಅಂತ ಚಿತ್ರ ಅದು. ಒಂದು ಹಾಡು ಇಲ್ಲ ಅದರಲ್ಲಿ? ಇಲ್ಲ ಇಲ್ಲ. ಓಹೋ ಹೋ 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 ಬಹುಶಃ ಒಂಥರ ವಿಭಿನ್ನ ಯಾರು ಪ್ರಮುಖ ನಟರುಗಳು ಯಾರಾದರೂ? ಅದು ಸುರೇಶ್ ಶಿವಧ್ವಜ ಅವರೆಲ್ಲ ಇದ್ರು ಅದರಲ್ಲಿ. ನೆಕ್ಸ್ಟ್ ಎಸ್, ನೆಕ್ಸ್ಟ್ ಮರಿಬಲೆ ಆಯಿತು. ಒಂತೆ ಜಸ್ಟ್ ಮಲ್ಪಿ, ಅದು ವಿಜಯ್ ಕುಮಾರ್ ಕುಡಿಯಲ್ ಬಯಲ್ಲ, ಒಂದು ನಿಮಿಷ ನಾಟಕವನ್ನು ಅದನ್ನು ಮಲ್ಲೂರವರೇ ಅಭಿನಯಿಸಿದ್ದು. ಅವರು ಅದರ ಬಗ್ಗೆ ಹೇಳಿ. ಅದರಲ್ಲಿ ನವೀನ್ ಡಿ ಪಡೀಲಿ ಎಂಟ್ರಿ ಕೊಟ್ಟ ಸಿನಿಮಾ. ಓಹೋ, ನವೀನ್ ಶಕ್ತಿನಗರ ನವೀನ್ ಡಿ ತುಳು ಸಿನಿಮಾಕ್ಕೆ ಎಂಟ್ರಿ ಕೊಟ್ಟಂತ ಅವರು. ನವೀನ್ ಡಿ ಪಟೇಲ್ ಅದಕ್ಕೆ ಮೊದಲು ಮಲಯಾಳಂನಲ್ಲಿ ಮಾಡಿದ್ರು. ಮಮ್ಮುಟ್ಟಿಯ ಅದರಲ್ಲಿ ನಾನು ಅವ್ರ ಜೊತೆಗೆ ವಿಧೇಯನ್ ನಲ್ಲಿ ಮಾಡಿದ್ರು. ಅಡೂರು ಗೋಪಾಲಕೃಷ್ಣ ನಿರ್ದೇಶನದ ಸಿನಿಮಾ. ಹೌದು. ಇದು ಒಂಜಿ ನಿಮಿಷ ನಾಟಕವನ್ನು ನಿರ್ಮಾಣ ಮಾಡಿದವರು ಸದಾಶಿವ ಸಾಲಿಯಾನ್ ರವರು. ಅವರೇ ಅದರಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಮತ್ತೆ ಲಕ್ಷ್ಮಿ ಪ್ರಜ್ವಲ್ ಅಂತ ಹೇಳಿ ಬ್ರಹ್ಮಾವರದವರು, ಅವರು ನಾಯಕ ನಟ ಮತ್ತು ನಿರ್ಮಾಪಕರು ಕೂಡ ಹೌದು. ಆಮೇಲೆ ಭವ್ಯಶ್ರೀ ರೈ ಅದರಲ್ಲಿ ಕಥಾನಾಯಕಿ, ನನ್ನ ಮೊಮ್ಮಗಳ ಪಾತ್ರ ಮಾಡಿದ್ರು. ಆಮೇಲೆ ಸರೋಜಿನಿ ಶೆಟ್ಟಿ, ಈಗ ತುಂಬಾ ಕಲಾವಿದರು. ಈಗ ಸರ್, ನೀವು ಒಂಜಿ ನಿಮಿಷ ನಾಟಕವನ್ನು ಈ ಒಂತೆ ಜಸ್ಟ್ ಮಲ್ಪಿ ಅನ್ನೋ ಹೆಸರಲ್ಲಿ ಬರುತ್ತೆ. ಬಹುಶಃ ವಿಜಯ್ ಕುಮಾರ್ ಶೆಟ್ಟಿ ಅವರು ನಿರ್ದೇಶಕ. ಪ್ರೇಮ್ನಾಥ್ ಶೆಟ್ಟಿ. ಈಗ ನೀವು ಒಂಜಿ ನಿಮಿಷ ನಾಟಕ ಇರುವಾಗ ಕೂಡ ಆ ಒಂದು ತಂಡದಲ್ಲಿದ್ದವರು, ಅಭಿನಯಿಸಿದವರು. ನೀವು ಇದನ್ನು ಸಿನಿಮಾ ಮಾಡೋ ಸಂದರ್ಭದಲ್ಲಿ ಆವತ್ತಿನ ನಿಮ್ಮ ಒಂಜಿ ನಿಮಿಷ ನಾಟಕ ಮತ್ತು ಈ ಸಿನಿಮಾ ಒಂದು ತೇಜಸ್ವಿ ಮಲ್ಪಿ ಅನ್ನು ಯಾವ ರೀತಿ ನೀವು ಒಂದು ತುಲನೆ ಮಾಡಿ ಹೇಳಲಿಕ್ಕೆ ಬಯಸ್ತೀರಿ? ನಾಟಕ ಸಿನಿಮಾಕ್ಕೆ ಬರುವಾಗ ಹಲವಾರು ಬದಲಾವಣೆ ಮಾಡ್ಕೊಳ್ತಾರೆ. ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡುವಾಗ ಕೆಲವು ಪಾತ್ರಗಳನ್ನು ಬಿಡ್ತಾರೆ. ನಾಟಕದಲ್ಲಿ ಅಂದ್ರೆ ಒಂದು ನಾಟಕಕ್ಕೆ ಪಾತ್ರ ಒಮ್ಮೆ ರಂಗ ವೇದಿಕೆಗೆ ಹೋದ್ರೆ ಆ ಇಡೀ ಪಾತ್ರ ಅದರಲ್ಲಿ ಮೊದಲಿಂದ ಕೊನೆ ತನಕ ಆ ಪಾತ್ರವಾಗಿ ಇರ್ತದೆ. ಸಿನಿಮಾದಲ್ಲಿ ಹಾಗಲ್ಲ, ಅದು ಕಟ್ಕಟ್ಟಾಗಿ ಮಾಡುವಂಥದ್ದು. ಅದರಲ್ಲಿ ಮತ್ತೆ ನಾಟಕದ ಹಾಗೆ ಆ ಪಾತ್ರವನ್ನು ತೆಗೆದುಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಆದರೂ ಸಾಧಾರಣ ಒಂದು 80% ಆ ಪಾತ್ರವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ನನಗೆ ಒಂದು ಕಥಾನಾಯಕಿಯ ಅಜ್ಜನ ಪಾತ್ರ, ಸದಾಶಿವ ಸಾಲಿಯನ್ರವರು ನನ್ನ ಮಗನ ಪಾತ್ರ ಮಾಡಿದ್ದರು. ಅವರು ಈ ನನ್ನ ಆಸ್ತಿಯನ್ನ ಲಪಟಾಯಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡುವಂತ ಇದು. ಆಕ್ಚುಲಿ ಅದು ನನ್ನ ಆಸ್ತಿ ಅಲ್ಲ, ಹೀಗೆ ಕಥಾನಾಯಕಿಯ ತಂದೆಯ ಆಸ್ತಿ. ಇವ ಮಾವ ಅವರು ಒಂದು ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗ್ತಾರೆ. ಆ ಮಗುವನ್ನು ನಾನು ಸಾಕ್ತೇನೆ. ನನ್ನ ಇದನ್ನು ಹೊಡಿಲಿಕ್ಕೆ ಬೇಕಾಗಿ ಆ ಮಗಳ ಹೆಸರಿಗೆ ಹೋಗ್ಬೇಕದು. ಯಾವುದೇ ರೀತಿಯಲ್ಲಿ ಆದ್ರೂ ಅದನ್ನು ಒಳಗೆ ಹಾಕ್ಬೇಕು ಅಂತ ಇವರು ಒಂದು ಪ್ಲಾನ್ ಮಾಡುವಂತದ್ದು. ಅದನ್ನು ಅಷ್ಟೇ ಇದರಲ್ಲಿ ನಾಟಕದಲ್ಲಿ ಹೇಗಿದೆಯೋ ಹಾಗೆ ಉಳಿಸ್ಕೊಂಡ್ರು. ಅದರಲ್ಲಿ ನಮ್ಮ ಒಂದು ಡ್ರೈವರ್ ಪಾತ್ರ ಇವ ಮಾಡಿದ್ದು ನವೀನ್ ಡಿ ಪಟೇಲ್. ತುಳು ನಾಟಕ ತುಳು ಚಲನಚಿತ್ರಕ್ಕೆ ಪ್ರಥಮ ಎಂಟ್ರಿ ಅವರದು. ಅದೊಂದು ಮೂಲ ಕೃತಿ ಒಂದು ನಿಮಿಷದ್ದು, ಅದೇ ಮೂಲ ಕಥಾವಸ್ತುವನ್ನು ಇಟ್ಕೊಂಡು ಮಾಡಿದ ಸಿನಿಮೆ ಮಾದರಿಯಲ್ಲಿ ಮಾಡುವಂತ ಸಿನಿಮಾ ಒಂದು ತೇಜಸ್ವಿ. ಅಲ್ಲದೆ ವಿಜಯ್ ಕುಮಾರ್ ಕುಡಿಯಲ್, ಈಗ ದೇವದಾಸ್ ಕಾಪಿಕಾಡರ ಚಾಪರ್ಕ ಹೇಗೆ ಸಿನಿಮಾ ಆಯ್ತು, ವಿಜಯ್ ಕುಮಾರ ಕುಡಿಯಲ್ ಎಲ್ಲರ ಮೊದಲ ಕಥೆಯ ಚಿತ್ರ. ವಿಜಯ್ ಕುಮಾರ್ ಕೊಡಿಯಲ್ ಅವರದು ನಾಟಕ ಒಂದು ಮೊದಲ ಬಾರಿಗೆ ಸಿನಿಮಾವಾಗುವಂತ ಚಿತ್ರಕಥೆ ಎಲ್ಲ, ಸಂಭಾಷಣೆ ಎಲ್ಲ ಅವರದೇ, ಹಾಡು ಎಲ್ಲ. ಎಸ್. ಆಮೇಲೆ ನಮಗೆ ಸುದ್ದ, ಇದು ಏನು ಸರ್, ಫುಲ್ ಲೆಂತ್ ಮೂವಿಯಾ? ಅದು ಈಗ ನಾವು ಡಿಜಿಟಲ್, ಈಗ ಇದು ಸೆಲ್ಯುಲೈಡ್ ರೀಲ್ನ ಚಿತ್ರ. ಈಗ ನಾವು ಕಂಪ್ಯೂಟರೈಸ್ ಎಲ್ಲ ಬಂದಿತ್ತು. ಆಗ ಕಾಲಕ್ಕೆ ಮತ್ತೊಂದು ಹೊಸ ಕಾಲದ ಯುಗ, ಏನು ಡಿಜಿಟಲ್ ಯುಗಕ್ಕೆ ತೆರೆದುಕೊಳ್ಳುವಂತ ಸಿನಿಮಾ. ಹಾಗೆ ಅದನ್ನು ಹೊಸ ಪ್ರಯತ್ನ ಮಾಡಿದಂತ ಸಿನಿಮಾ. ಅದು ಹಲವಾರು ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿತು. ಆದ್ರೆ ಅದು ಥಿಯೇಟರ್ ಅಲ್ಲಿ ಏನಾಗಿದ್ರೆ ಹೇಳಿದ್ರೆ ರೀಲ್ ಅಲ್ಲಿ ಪ್ರೊಜೆಕ್ಟ್ ಇರುವುದು. ಪ್ರದರ್ಶನ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಮತ್ತೆ ಅದನ್ನು ಆವಾಗ ಇದು ಯಾವುದು ಸೆನ್ಸರ್ ಮಾಡುವಾಗ ಸಹ ಅದು ಸೆಲ್ಯುಲೈಡ್ ಮತ್ತು ಡಿಜಿಟಲ್ ಆ ಹಂತದ ಸಿನಿಮಾ. ಬಟ್ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದಷ್ಟು
ಗುರುತಿಸಿಕೊಳ್ಳಿಕ್ಕೆ ಹೌದು, ನೀವು ಹೇಳಿದಾಗೆ ಬೇರೆ ಬೇರೆ ಸಿನಿಮಾ ಫೆಸ್ಟಿವಲ್ಗಳಲ್ಲಿ ಕಾರಣ ಆಯಿತು. ಕಡಲಮಗೆ ಸರ್, ಕಡಲಮಗೆ ಅದರಲ್ಲಿ ಬದುಕಂತ ಮತ್ತೆ ಕಡಲಮಗೆ ಮತ್ತೆ ಕೋಟಿ ಚೆನ್ನೈ, ಇದು 2000 ಒಳಗೆ ಈ ಸಿನಿಮಾ ಏನಾಯ್ತು ಅಂತ ಹೇಳಿದ್ರೆ ತುಳು ಚಿತ್ರರಂಗ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು. ಮುಂದೆ ಸಾಕ್ತದ ಇಲ್ವಾ ಅಂತ ಹಂತಕ್ಕೆ ಬಂದು ನಿಂತಿದೆ 2000 ಹೊತ್ತಿಗೆ. 2000 ಆಸುಪಾಸಿನಲ್ಲಿ 5 ವರ್ಷ ಸಿನಿಮಾಗಳು ಇರಲಿಲ್ಲ. ಆಮೇಲೆ ಶುರುವಾದದ್ದು ಕೋಟಿ ಚೆನ್ನೈ 2006ರಲ್ಲಿ. ಆ ಕೋಟಿ ಚೆನ್ನೈ ಆವಾಗ ಕಪ್ಪು ಬಿಳುಪಿತ್ತು, ಇದು ಕಲರ್ ಸಿನಿಮಾ. ಕಲರ್ ಸಿನಿಮಾದಲ್ಲಿ ಬರುತ್ತೆ. ಪುನಃ ಅದು ಚೇತರಿಕೆ ಆಗ್ಲಿಕ್ಕೆ ಆ ಕೋಟಿ ಚೆನ್ನೈ ಸಿನಿಮಾ ಕಾರಣ. ಒಂದು ಬಣ್ಣದಲ್ಲಿ ಕೋಟಿ ಚೆನ್ನೈಯನ್ನು ಜನಗಳು ಸಿನಿಮಾ ನೋಡ್ಲಿಕ್ಕೆ ಬಂದದರಿಂದ 5 ವರ್ಷದ ಆ ಗ್ಯಾಪ್ ಸಿನಿಮಾವೇ ಇಲ್ಲ ಅಂತ ಪರಿಸ್ಥಿತಿ ಇತ್ತು. ಚಿತ್ರರಂಗ ನಿಲ್ಲುವಂತ ಪರಿಸ್ಥಿತಿ ಇತ್ತು. ಯಾಕೆ ತುಳು ಸಿನಿಮಾಗಳು ಬರ್ತಾ ಇಲ್ಲ? ಯಾಕಂದ್ರೆ ಅದಕ್ಕೆ ಕೆಲವೆಲ್ಲ ಸಿನಿಮಾಕ್ಕೆಲ್ಲ ಅದಕ್ಕೆ ಪ್ರೋತ್ಸಾಹ ಸಿಗ್ಲಿಲ್ಲ. ಅದು ಒಂದೇ ತರದ ಸಿನಿಮಾ ಅಂತೇಳಿ ಜನಗಳು ಅಭಿರುಚಿ ಅವರಿಗೆ ಬೇಕಾಗುವಂತ ಸಿನಿಮಾಗಳು. ಮತ್ತೆ ಈಗ ಟೆಕ್ನಾಲಜಿ ಸಿನಿಮಾ ಬೇರೆ ಬೇರೆ ಬದಲಾವಣೆ, ಹಿಂದಿ ಸಿನಿಮಾ ಕನ್ನಡ ಸಿನಿಮಾಗೆಲ್ಲ ಹೋಗುವಾಗ ನಾವು ಅದೇ ಹಂತದಲ್ಲಿರುವಾಗ ಜನಗಳು ಮೆಚ್ಚುಗೆ ಅದಕ್ಕೆ ಸರಿಸಾಗಿ ಆಗಿ ಕಲ್ಲರ್ ಸಿನಿಮಾ ಈ ಕೋಟಿ ಚೆನ್ನೈ ಬಂತು 2006ರಲ್ಲಿ. 2006ರಲ್ಲಿ. ಸೊ ಅಂದ್ರೆ ಒಂದು 5 ವರ್ಷಗಳ ಕಾಲ ಯಾವುದೇ ಸಿನಿಮಾಗಳೇ ಇಲ್ಲದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು. ಆಮೇಲೆ ನಿರ್ವಾತ ಅಂತ ಹೇಳ್ತೇವಲ್ಲ, ಕಡಲಮಗೆ ಬಂತು. ಕಡಲಮಗೆ ಅದು ಹಿಂದಿ ಸಿನಿಮಾ ತರ ಒಂದು ಒಳ್ಳೆ ಕತೆ ಮತ್ತೆ ಒಳ್ಳೆ ಹಾಡು. ಅದರದ್ದು ಕತೆ, ಹಾಡು, ಸನ್ನಿವೇಶ, ಲೊಕೇಶನ್ ಎಲ್ಲವೂ ಒಳ್ಳೇದಾಗಿದೆ. ಎಂಟೈರ್ ಸಿನಿಮಾ ನೋಡುವಾಗ ಜನಗಳಿಗೆ ಬಹಳ ಅಭಿರುಚಿ ಆಯ್ತು. ನಾಗರಾಜ್ ಶೆಟ್ಟಿ ನಿರ್ಮಾಣ ಮಾಡಿದ ಸಿನಿಮಾ ಇದು. ಒಳ್ಳೆ ಸಿನಿಮಾ ಅದು ಒಂದು ಜೀವಕಳೆ ತುಂಬಿತ್ತು. ಪ್ರವೀಣ್ ಅದನ್ನು ನಿರ್ದೇಶನ ಮಾಡಿದ್ದು. ಅದರಲ್ಲಿ ಮಧು ಸುರತ್ಕಲ್ ಅವರು ಅಸೋಸಿಯೇಟ್. ಮತ್ತೆ ಸುರೇಶ್ ಬಾಬು ಅಂತ ಒಬ್ರು ಛಾಯಾಗ್ರಾಹಕ ಆ ಸಿನಿಮಾಕ್ಕೆ ಒಳ್ಳೆ ಛಾಯಾಗ್ರಹಣ ಮಾಡಿದ್ದಾರೆ. ಜನಗಳು ನೋಡಿ ತುಳು ಸಿನಿಮಾವನ್ನು ನೋಡದಂತ ಕಾಲದಲ್ಲಿ ಮತ್ತೆ ನೋಡುವಂತೆ ಮಾಡಿದ್ದು ಆ ಸಿನಿಮಾ. ಕನ್ನಡದ ಭವ್ಯ ಅದರಲ್ಲಿ ಪಾತ್ರ ಮಾಡಿದ್ದು. ಅದರಲ್ಲಿ ಹಾಡುಗಳು, ಆಕ್ಷನ್, ಲೊಕೇಶನ್, ಕತೆ ಎಲ್ಲವೂ ಪರಿಪೂರ್ಣತೆ ಇತ್ತು. ನನಗೂ ಅದರಲ್ಲಿ ಒಂದು ಪ್ರಧಾನ ಪಾತ್ರ ಇತ್ತು. ಮನೆಯ ಕೆಲಸದವ ವಿಶ್ವಾಸಕ್ಕೆ ಪಾತ್ರ. ಸಂತೋಷ್ ಶೆಟ್ಟಿ ಅದರದ್ದು ಓನರ್. ಒಳ್ಳೆ ಕಥೆಯ ಸಿನಿಮಾ. ದಿಗಂತ್ ಅಂತ ನಾವು ಈ ಮೊದಲು ಮಾರಿಬಲೆ ಸಿನಿಮಾ, ದಿಗಂತ್ ಪ್ರಥಮವಾಗಿ ಅಭಿನಯಿಸಿದಂತ ಸಿನಿಮಾ. ದಿಗಂತ್ ಅಭಿನಯಿಸಿದ ಮೊದಲ ಸಿನಿಮಾ ಕನ್ನಡದ. ಈಗ ಹೆಸರು ಮಾಡಿದ್ದಾರೆ, ಆದ್ರೆ ಅದಕ್ಕೆ ಮೊದಲು ಇದರಲ್ಲಿ ಅಭಿನಯ ಮೂಲವಾಗಿ ತುಳುವಿನಲ್ಲೇ ಒಂದು ಎಂಟ್ರಿ ತಗೊಂಡವರು. ಅಲ್ಲ, ಕನ್ನಡದಲ್ಲಿ ಮಾಡಿದ್ದಾರೆ, ಅಂದ್ರೆ ತುಳುವಿನಲ್ಲಿ ಆಗ ಹೆಸರುವಾಸಿ ನಾಯಕ ಪಾತ್ರ. ಕನ್ನಡದಲ್ಲಿ ಅವರು ನಾಯಕನಾಗಿ ಮಾಡಲಿಲ್ಲ, ಇದರಲ್ಲಿ ನಾಯಕನಾಗಿ ರೋಲ್ ಮಾಡ್ತಾರೆ. ಈಗ ಕಡಲಮಗೆ ಕೂಡ ಬಹುಶಃ ಮೀನುಗಾರರ ಬದುಕು ಬಿಂಬಿಸುವಂತ ಸಿನಿಮಾ. ಬಹುಶಃ ನಾವು ಈ ಮೊದಲು ಮಾರಿಬಲೆಯ ಸಿನಿಮಾವನ್ನು ನೋಡಿದ್ದೆವು, ಏನು ಮೀನುಗಾರರ ಬದುಕನ್ನು ಬಿಂಬಿಸುವಂತ. ಅಲ್ಲಿ ಮೀನುಗಾರರ ಸಮಸ್ಯೆ, ಮೀನುಗಾರರ ಜೀವನ ಮತ್ತೆ ವ್ಯವಹಾರದ ವಿಷಯ ಯಾವುದು ಮಾರಿಬಲೆ. ಇಲ್ಲಿ ಮಲ್ಪೆ ಪರಿಸರದಲ್ಲಿ ಶೂಟಿಂಗ್ ಆದದ್ದು. ಒಂದು ಕಡಲಮಗೆ ಹೇಳಿದ್ರೆ ಅದೊಂದು ಸಮುದ್ರದಲ್ಲಿ ಸಿಗುವ ಹುಡುಗನ ಪಾತ್ರ ಕರ್ಣ. ಅದರಿಂದ ಅದು ಒಂದು ಚಿತ್ರಕ್ಕೆ ಬಹಳಷ್ಟು ಒಂದು ರಿಚ್ನೆಸ್, ಅಲ್ಲಿದು ಆ ಲೊಕೇಶನ್, ಅದಕ್ಕೊಂದು ಬಹಳ ಎಲ್ಲ ಅದರ ಒಂದು ಕನ್ನಡ ಚಿತ್ರಕ್ಕೆ ಒಂದು ಯಾವುದೇ ಕಡಿಮೆ ಇಲ್ಲದ ರೀತಿಯಲ್ಲಿ ಆ ಒಂದು ಸಿನಿಮಾ ಬಂದಿದೆ. ಬಹುಶಃ ಏನು ಆ ಒಂದು 5 ವರ್ಷಗಳು ಆ ಸಿನಿಮಾ ಇಲ್ಲದಂತ ಟೈಮಲ್ಲಿ ಹೊಸ ಒಂದು ಬೂಮ್ ಕೊಟ್ಟಂತ ಸಿನಿಮಾ. ಸರ್, ಈಗ ಅದೇ ದಿನ ಅದು ಓಡಿದೆ. ನಾವು ಕಡಲಮಗೆ ಕೋಟಿ ಚೆನ್ನೈ ಸಿನಿಮಾವನ್ನು ನೋಡಿದೆವು. ಆನಂತರ ಬದಿ ಅಂತ ಹೇಳಿದ್ರೆ ಡೌರಿ, ವರದಕ್ಷಿಣೆ ವಿಚಾರವಾಗಿ ಬರುತ್ತೆ ಬದಿ ಸಿನಿಮಾ. 2000ರಲ್ಲಿ ಚಿತ್ರರಂಗ ನಿಂತ ನಂತರ ಪುನರ್ಚೇತನಗೊಂಡ ಈ ಕೋಟಿ ಚೆನ್ನೈ ಕಡಲಮಗೆ ಆದಾಗ ರಿಚರ್ಡ್ ಕ್ಯಾಸ್ಲಿನ್ ಅದರಲ್ಲಿ ಸ್ವಲ್ಪ ಕೆಲಸ ಮಾಡ್ತಾರೆ. ಈ ಡಿಜಿಟಲ್ ಮತ್ತು ಹೊಸ ತಾಂತ್ರಿಕತೆ ಎಲ್ಲ ಬಂದ ಅನುಭವದಲ್ಲಿ ಈಗ ಯಾಕೆ ಪುನಃ ಮಾಡಬಾರ್ದು ಅಂತೇಳಿ ರಿಚರ್ಡ್ ಕ್ಯಾಸ್ಲಿನೋ ಮಾಡಿದ ಚಿತ್ರ. ಬಹುಶಃ ಅವರ 3ನೇ ಸಿನಿಮಾ ಕೂಡ ಇರಬಹುದು. ಹೌದು, ಬದಿ ಅದು ಕಡಿಮೆ ಅವಧಿಯಲ್ಲಿ ಚಿತ್ರೀಕರಣ ಆಗಿ ಆದಷ್ಟು ಬೇಗ ತೆರೆಗೆ ಬಂದ ಚಿತ್ರ. ಅದರಲ್ಲಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಪ್ರಮುಖ ಪಾತ್ರ. ಅದರಲ್ಲಿ ಸರೋಜಿನಿ ಶೆಟ್ಟಿ ಮತ್ತು ಅವರ ಒಂದು ಸನ್ನಿವೇಶಗಳು ಇಡೀ ಚಿತ್ರದ ಜೀವಾಳ.
ಆ ವರದಕ್ಷಿಣೆ ಕೊಡಬೇಕಾದ ಹುಡುಗಿಯ ತಂದೆ. ಓಕೆ, ವರದಕ್ಷಿಣೆ ಕೊಡಬೇಕಾದ ಹುಡುಗಿಯ ತಂದೆಯ ಪಾತ್ರ. ಅದು ರೋಹಿದಾಸ್ ಕದ್ರಿ, ಸರೋಜಿನಿ ಶೆಟ್ಟಿ, ಸಂಗೀತ ಶೆಟ್ಟಿ, ಲಕ್ಷ್ಮಣ್ ಕುಮಾರ್ ಮಲ್ಲೂರು, ರಮೇಶ್ ರೈ ಕುಕ್ವಳ್ಳಿ, ಇವರೆಲ್ಲ ಹೊಸ ಎಂಟ್ರಿ. ಕನ್ನಡದ ಹೆಸರಾಂತ ನಟಿ ಅದರಲ್ಲಿ ನಾಯಕಿ. ಅವರ ಹೆಸರು ಹರಿಪ್ರಿಯಾ. ಹರಿಪ್ರಿಯಾ ಅವರು ಪ್ರಪ್ರಥಮ ಅವರ ನಾಯಕ ನಟಿಯಾಗಿ ನಟಿಸಿದಂತ ಸಿನಿಮಾ. ಇದರಿಂದ ಈ ಸಿನಿಮಾದ ಮೂಲಕ ಅವರು ಚಿತ್ರರಂಗಕ್ಕೆ ಬಂದದ್ದು, ಅದರಿಂದ ಕನ್ನಡಕ್ಕೆ ಬಂದರು. ಮೂಲತಃ ತೆಲುಗಿನವರವರು. ಅವರು ಈ ಚಿತ್ರದ ಮೂಲಕ ನಾಯಕ ನಟಿಯಾಗಿ, ಅದರಲ್ಲಿ 3 ಹೆಣ್ಣಿನ ಪಾತ್ರ ಪ್ರಮುಖವಾಗಿತ್ತು. ಅದರಲ್ಲಿ ಒಂದು ಪಾತ್ರ ಅವರು ಮಾಡಿದ್ದಾರೆ. ಮತ್ತು ಸರೋಜಿನಿ ಮತ್ತೆ ಲಕ್ಷ್ಮಣ್ ಕುಮಾರ್ರ ಸನ್ನಿವೇಶಗಳು ಆ ಚಿತ್ರದ ಜೀವಾಳ. ರೋಹಿದಾಸ್ ಕದ್ರಿ, ಸರೋಜಿನಿ ಶೆಟ್ಟಿ ಅವರು ಗಂಡ ಹೆಂಡತಿ. ಅದು ಕತೆ ಒಂದು ವರದಕ್ಷಿಣೆ ಸಮಸ್ಯೆ. ಗಂಡ ಮದುವೆ ಆಗಿ ಅವ ವಿದೇಶದಲ್ಲಿ ಕೆಲಸದಲ್ಲಿ, ಇವಳು ಈ ಮನೆಯಲ್ಲಿರ್ತಾರೆ. ಬಹಳ ಬಡ ಕುಟುಂಬದಿಂದ ಬಂದಂತ ಹುಡುಗಿ. ಅವರು ಸ್ವಲ್ಪ ಒಂದು ಶ್ರೀಮಂತರ ಕುಟುಂಬ. ಇವರನ್ನು ಅಷ್ಟು ನೋಡಿದ್ರೆ ಆಗೋದಿಲ್ಲ. ಹಾಗೆ ಮನೆಯಲ್ಲಿ ಬೇಕಾದಂತ ಮಗನ ಯಾವ್ದಾದ್ರು, ಆವಾಗ ಇದಿಲ್ಲ, ಯಾವುದು ನಿಮ್ಮ ಹಾಗೆ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನಿಗೆ ಫೋನ್ ಬರೋದು. ಲ್ಯಾಂಡ್ಲೈನಿಗೆ ಫೋನ್ ಬಂದ್ರೆ ತಾಯಿ ಎತ್ತೋದು, ಅವರಿಗೆ ಕೊಡ್ಲಿಕ್ಕಿಲ್ಲ. ಹಾಗಾಗಿ ಗಂಡ ಹೆಂಡತಿಗೆ ಸಂಪರ್ಕವೇ ಇಲ್ಲದ ರೀತಿಯಲ್ಲೆಲ್ಲ ಮಾಡುವಂಥದ್ದು ಇಂಥ ಒಂದು ಸನ್ನಿವೇಶ. ಮತ್ತೆ ಇವರು ವರದಕ್ಷಿಣೆಗಾಗಿ ಸ್ವಲ್ಪ ಅವರನ್ನು ಸತಾಯಿಸುವುದು. ಅವಳು ಏನೋ ಒಂದು ತಂದೆ ತಾಯಿ ಹತ್ರ ಹೇಳಲಿಕ್ಕೂ ಆಗದೆ, ಹೇಳದೇ ಇರ್ಲಿಕ್ಕೂ ಆಗದಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದು. ಕಡೆಗೆ ಒಂದು ವರದಕ್ಷಿಣೆ ಅದನ್ನು ತೆಗೆದುಕೊಳ್ಳಬಾರದು, ಅದರಿಂದ ನಾವು ವಿಮುಕ್ತರಾಗುತ್ತೇವೆ ಅನ್ನುವಂತ ಒಂದು ಪರಿಸ್ಥಿತಿಗೆ ಆ ಸಿನಿಮಾ ಒಂದು ಸಂದೇಶವನ್ನು ಕೊಡುತ್ತಾ ನಮ್ಮ ರಿಚರ್ಡ್ ಕ್ಯಾಸ್ಟನ್ ಅವರ ನಿರ್ದೇಶನದಲ್ಲಿ ಮೂಡಿದಂತಹ ಕಡಿಮೆ ನಿರ್ದೇಶನ ಮತ್ತು ನಿರ್ಮಾಣ, ಕಡಿಮೆ ಬಜೆಟ್. ಅವರು ಎಲ್ಲ ಹೈ ಬಜೆಟ್ ಇದ್ದ ಎಲ್ಲ ಸಿನಿಮಾ ಮಾಡಿದವರು. ಬಂಗಾರ ಪಟ್ಲೇರ್ ಸಿನಿಮಾವನ್ನು ಸೆಪ್ಟೆಂಬರ್ 8 ಇದನ್ನೆಲ್ಲ ಹೈ ಬಜೆಟ್ ನಲ್ಲಿ ಮಾಡಿದ್ರು. ಇದನ್ನು ಕಡಿಮೆ ಬಜೆಟ್ ನಲ್ಲಿ ಒಂದು ಒಳ್ಳೆಯ ನಿರ್ಮಾಣ ಮಾಡಿದ್ರು. ಒಳ್ಳೆಯ ಥೀಮ್ ಇದ್ದಂತ ಒಂದು ಒಳ್ಳೆ ಸಂದೇಶ ಇದ್ದಂತ. ಅಣ್ಣಯ್ಯ ಶೀರಿಗರ್ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ. ನಿಮ್ಮ ಡಿಸಿಸಿ ಬ್ಯಾಂಕಿನಲ್ಲಿ ಹುದ್ದೆಯಲ್ಲಿದ್ದವರು ಅವರು ಒಂದು ಪಾತ್ರ ಮಾಡಿದ್ದಾರೆ. ಮತ್ತೆ ಸುಂದರ್ ಹೆಗಡೆ, ಹೊಸೊಬ್ಬರು ಆದಷ್ಟು ರಮೇಶ್ ರೈ ಕುಕ್ವಳ್ಳಿ, ಪ್ರದೀಪ್ ಆಳ್ವಾ, ಈ ಹೊಸ ಕಲಾವಿದರು ಅದಕ್ಕೆ ಎಂಟ್ರಿ ಆಗ್ತಾರೆ. ಹೊಸ ಕಲಾವಿದರಿಗೆ ಅವಕಾಶಗಳನ್ನು ರಿಚರ್ಡ್ ಕ್ಯಾಸ್ಲಿನ್ ಅವರು, ಹರಿಪ್ರಿಯಾ ನೋಡಿ, ಅವರು ಹೆಸರಾಂತ ನಟಿ ಅದು. ಹಾಗೆ ಅದರಲ್ಲಿ ಮಾಡಿದ ಪಾತ್ರಧಾರಿಗಳು ಈಗ ಚಿತ್ರರಂಗದಲ್ಲಿ ಹೆಸರು ಪಡೆದರು. ನೀವು ಅವಾಗ ಮಾತಾಡೋ ಕೂಡ ದಿಗಂತ್ ಅವರನ್ನು ಉಲ್ಲೇಖ ಮಾಡಿದ್ರಿ. ಇಲ್ಲಿ ಇದೀಗ ಹರಿಪ್ರಿಯಾ ಬಂದರು. ಸೊ ಅಂದ್ರೆ ಒಟ್ಟು ಕನ್ನಡ ಸಿನಿಮಾಗೆ ಕೂಡ ಒಂದಷ್ಟು ಒಳ್ಳೆಯ ಏನು ನಟ ಅಥವಾ ನಾಯಕರು ಅಥವಾ ನಾಯಕಿ ನಟಿಯನ್ನು ಸುಧಾರಾಣಿ ಅದಕ್ಕೆ ತುಳು ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ ಹೇಳುವುದು ಹಾಗೆ. ಕಲ್ಪನಾ ಬರ್ತಾರೆ, ಜಯಮಾಲ ಬರ್ತಾರೆ, ಒಂದು ವೈವಿಧ್ಯತೆ ಇದೆ. ಬೇರೆ ಬೇರೆ ರಂಗದಲ್ಲಿ ಪ್ರಸಿದ್ಧಿ ಪಡುವಂತ ಅವಕಾಶಗಳು ತುಳು ಚಿತ್ರರಂಗದಿಂದ ಉದಯವಾಗಿದೆ. ಇದು ಈ ಕೋಟಿ ಚೆನ್ನಯ ಅದೇ ಮತ್ತೆ ಬರುತ್ತೆ ಸಿನಿಮಾ. ಅದೇ ನೀವು ಹೇಳಿದ್ರದು ಬ್ಲಾಕ್ ಅಂಡ್ ವೈಟ್ ಇತ್ತು, ಈಗ ಕಲರ್ ಅಲ್ಲಿ ಬಂತು. ಕಲರ್ ಅಲ್ಲಿ ಬಂದ ಮೇಲೆ ಈಗ ಬ್ಲಾಕ್ ಅಂಡ್ ವೈಟ್ ಕಾಲದಲ್ಲಿ ವಿಶ್ವಕುಮಾರ್ ಅವರದ್ದು ಏನು ಅದೇ ಸಿನಿಮಾವನ್ನು ಏನು ಕಲರ್ಗೆ ರಾಜು ಅಂತ ನಿರ್ದೇಶಕರಿದ್ರು, ಅವರು ಮಾಡಿದ್ರು. ಇದರಲ್ಲಿ ಈ ಕೋಟಿ ಚೆನ್ನಯದಲ್ಲಿ ಒಂದು ಬೇರೆ ಒಂದು ರೀತಿಯಲ್ಲಿ ತಗೊಂಡು ಹೋಗಿದ್ದಾರೆ. ಅಂದ್ರೆ ಈ ಒಂದು ಯಾರೋ ಒಬ್ರು ಹಿರಿಯರು ಮಕ್ಕಳಿಗೆ ಒಂದು ಕಥೆ ಹೇಳುವ ರೀತಿಯಲ್ಲಿ ಅದನ್ನು ತಂದು ಅದರಲ್ಲಿ ಈ ಪಾತ್ರಗಳು ಬರುವುದನ್ನು ಇದರಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಅದರಲ್ಲಿ ಕೋಟಿ ಚೆನ್ನಯ್ಯ ಅದು ನಿಜ ಅವರ ಇದೆ ಚರಿತ್ರೆ. ಇದರಲ್ಲಿ ಕಥೆ ಹೇಳುವುದನ್ನು ತೋರಿಸಿ ದೃಶ್ಯ ರೂಪವಾಗಿ ಕೊಟ್ಟ. ಇದು ರಾಷ್ಟ್ರ ಮಟ್ಟದಲ್ಲಿ 2ನೇ ಪ್ರಶಸ್ತಿ ಪಡೆದ ತುಳು ಚಿತ್ರ. ರಾಷ್ಟ್ರದಲ್ಲಿ ಪ್ರಶಸ್ತಿ ಪಡೆಯಿತು, ಯಾಕಂದ್ರೆ ಐತಿಹಾಸಿಕ ಕಥೆ ಅದು ತುಳು ಚಿತ್ರ. ಇಲ್ಲಿಯ ಕಥೆಯೇ ಹಾಗುಂಟು. ಈ ಒಂದು ಜಾನಪದ ಕಥೆ ಆದ್ರಿಂದ ಆ ಕಥೆಗೆ ಒಂದು ಮಹತ್ವ ಇದೆ. ವಿನಯ ಪ್ರಸಾದ್ ಅಭಿನಯ ಮಾಡಿ, ನೀತು ಅವರು ಮಾಡ್ತಾರೆ. ಅವರಿಗೆ ಪ್ರಶಸ್ತಿ ಬಂದ ಚಿತ್ರ ನೀತಿಗೆ. ಒಂದೇ ವಿಚಾರದ ಬಗ್ಗೆ ಬಂದಂತ ಸಿನಿಮಾ, 2 ಬಂದಂತ ಸಿನಿಮಾ. ಹೌದು, ಇದೆ. ಒಮ್ಮೆ ಕೋಟಿ ಚೆನ್ನಯ್ಯ ವಿಶ್ವಕುಮಾರ್ ಅವರು ಮಾಡ್ತಾರೆ ಆರಂಭ ಕಾಲಘಟ್ಟದಲ್ಲಿ 5ನೇ ಸಿನಿಮಾವಾಗಿ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬಂತು, ಕಲರ್ ಅಲ್ಲಿ. ಎಸ್ ಸರ್, ನಾನು ಈಗ ಒಂದು ಸಂವಾದವನ್ನು ಮುಗಿಸುವಂತ ಸಂದರ್ಭ. ಬಹುಶಃ ಇನ್ನು ನಂತರದ ಸಿನಿಮಾಗಳು ಆಧುನಿಕ ಅಥವಾ ಹೊಸ ಕಾಲದ ಸಿನಿಮಾಗಳಾಗಿ ಮೂಡಿ ಬರುತ್ತೆ. ಸೊ ನಾವು ಅದನ್ನು ಕೂಡ ಚರ್ಚೆಯನ್ನು ನಾವು ಮುಂದಿನ ಸರಣಿಯಲ್ಲಿ ಮುಂದುವರಿಸುವ. ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಸಂವಾದದಲ್ಲಿ ಭಾಗಿಗಳಾದಂಥ ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರಿಗೆ, ಅವರು ಸಂವಾದದಲ್ಲಿ
ಭಾಗಿಗಳು, ಜೊತೆಗೆ ತನ್ನ ಸಿನಿಮಾ ಏನು ನಟನೆ ಮತ್ತು ಸಿನಿಮಾದ ಭಾಗಿದಾರಿಕೆ, ಸಿನಿಮಾದಲ್ಲಿ ಏನು ಪ್ರಚಾರಕರಾಗಿ ಆವತ್ತಿನ ಆ ಒಂದು ನೆನಪುಗಳನ್ನು ಮಾಡಿಕೊಂಡರು, ಪಾತ್ರವನ್ನು ಅಥವಾ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಂಡ ವಿಚಾರಗಳನ್ನು ಕೂಡ ನೀವು ನೆನಪು ಮಾಡಿಕೊಂಡಿದ್ದೀರಿ ಸರ್. ಎಸ್, ನಿಮಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ಅದೇ ರೀತಿಯಾಗಿ ತಮ್ಮ ಲಕ್ಷ್ಮಣ ಅವರು ಕೂಡ ಈ ಒಂದು ಸಿನಿಮಾ ಏನು ಸರಣಿಯ 3ನೇ ಮಾತುಕತೆಯಲ್ಲಿ ಕೂಡ ಇಡೀ ಒಂದು ಸಿನಿಮಾ ರಂಗದ ಮಾಹಿತಿಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಸರಣಿ ಮತ್ತೆ ಕೂಡ ಮುಂದುವರಿಲಿಕ್ಕಿದೆ. ಎಸ್, ನಾನು ತಮ್ಮ ಲಕ್ಷ್ಮಣ್ ಸರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ಇದು ತುಳು ಸಿನಿಮಾಕ್ಕೆ 50 ವರ್ಷ ಪೂರ್ತಿ ಆಗ್ತಾ ಇರುವ ಸಂದರ್ಭದಲ್ಲಿ ನಾವು ತುಳು ಸಿನಿಮಾ ರಂಗದ ಇತಿಹಾಸವನ್ನು ಮೆಲುಕು ಹಾಕುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಇದು ಸರಣಿ 3. ಈ ಒಂದು 3ನೇ ಸರಣಿಯನ್ನು ನಾನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮತ್ತೆ ಸರಣಿ 4ರಲ್ಲಿ ಇನ್ನೂ ಬಾಕಿ ಉಳಿದ ಸಿನಿಮಾಗಳ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.